ಬಬ್ಬುಕಟ್ಟೆ ನಿತ್ಯದರ್ ನಗರ ನಿತ್ಯದರ್ ಚರ್ಚ್ಡ್ ಕರಿ ಆಜಿ ವರ್ಷೋಡು ಸೇವೆ ಸಂದಾದ ಸೇವೆ ವರ್ಗಾವಣೆ ಪಡೆಯೊಂದು ಪುನಃ ಧರ್ಮಗುರುಕುಲು ವಂದನೀಯ ಫಾದರ್ ಎಲಿಯಸ್ ಡಿಸೋಜರೆಗ್ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ವತಿರ್ದು ಅಭಿಮಾನದ ಪ್ರೀತಿದ ಬೀಳ್ಕೊಡುಗೆ ಸಮ್ಮಾನನು ಸೋಮವಾರ ಕಾಂಡೆ ನಿತ್ಯದರ್ ಚರ್ಚ್ಡ್ ನಡಪಾಯೇರು. ಪೆರ್ಮನ್ನೂರು ನಿತ್ಯದರ್ ಚರ್ಚ್ದ ಧರ್ಮಗುರುಕುಲು ವಂದನೀಯ ಫಾದರ್ ಎಲಿಯಸ್ ಡಿಸೋಜ ಕರಿ ಆಜಿ ವರ್ಷಡ್ ಈ ಪರಿಸರಡು ಅನುಪಮ ಸೇವೆ ಸಂದಾದೇರು. ಪರಿಸರದ ಜನಕ್ಲೆನ ಜನಮನ ಗೆಂದಿನ ಜನಸ್ನೇಹಿ ವ್ಯಕ್ತಿತ್ವದ ಫಾದರ್ ನಿತ್ಯದರ್ ಶಾಲಾ ಸಂಚಾಲಕರ್ಲ ಆದ ಜೋಕ್ಲೆನ ಸಜ್ಜನರಾದ ವ್ಯಕ್ತಿತ್ವವನ್ನು ರೂಪಿಸನವಲು ಮಹತ್ವದ ಪಾತ್ರ ವಹಿಸಿದೇರು. ಮಾತಾ ಜಾತಿ ಧರ್ಮದಕ್ಲೆನು ಒಂಜೇ ರೀತಿ ತೂದು ಒಂಜೇ ಅಪ್ಪೆನ ಜೋಕುಲ್ ಲೆಕ್ಕ ಮಾತೆರೆಲ್ಲ ತೂತೇರು. ಸುದ್ದಿ ಇಜ್ಜಂದೆ ತೆರೆಮರೆಟ್ಲ ಜನಸೇವೆಯನ್ನು ಮಲ್ತದೇರು. ನಿತ್ಯದರ್ ಪರಿಸರದ ಜನಕ್ಲೆಗ್ ದುಂಬಗ್ಲ ಆರ್ ಮರಪೆರೆ ಬಲ್ಲಿ ಪಂಡದು ಟಿಪ್ಪು ಸುಲ್ತಾನ್ ಅಭಿಮಾನಿ ಮಹಾವೇದಿಕೆದ ಜಿಲ್ಲಾ ಸಮಿತಿ ಅಧ್ಯಕ್ಷರು ಜನಾಬ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ವಂದನೀಯ ಫಾದರ್ ಡಾಕ್ಟರ್ ಎಲಿಯಸ್ ಡಿಸೋಜರೆಗ್ ಅಭಿನಂದನೆದ ಪಾತೆರ ಬಂಡೇರು. ನನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಫಾದರ್ ಎಲಿಯಸ್ ಡಿಸೋಜರವರು ನನಗೆ ಒಂದು ಮಾದರಿಯಾಗಿದ್ದಾರೆ. ಕಾರಣ ಇಲ್ಲಿ ಹಲವಾರು ಫಾದರ್ಗಳು ಬಂದು ಹೋಗಿದ್ದಾರೆ, ತುಂಬ ಒಳ್ಳೆಯವರು ಬಂದು ಹೋದವರು ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದವರು. ಆದರೆ ನಾನು ಒಬ್ಬ ಸಮಾಜ ಸೇವಕನಾಗಿ, ಅದು ಅಲ್ಲದೆ ಒಂದು ಟಿಪ್ಪು ಸುಲ್ತಾನ್ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ನನ್ನ ಮನಸ್ಸಲ್ಲಿ ತೋಚಿತು. ಯಾವಾಗಲೂ ನನ್ನ ಮನೆಯ ಹಿಂದುಗಡೆ ನಾನು ಡೋರ್ ಓಪನ್ ಮಾಡಿದಾಗ ನಮ್ಮ ಫಾದರ್ ಎಲಿಯಸ್ರವರು ಒಂದು 6 ಪಿಕ್ಕಾಸ್ ಹಿಡಿದುಕೊಂಡು ಅವರಷ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬಹುಶಃ ನನ್ನ ಈ ಏಜಲ್ಲಿ ಈಗ ಪ್ರತಿಯೊಂದು ಧರ್ಮದಲ್ಲೂ ಗುರುಗಳಿದ್ದಾರೆ, ಆದರೂ ಅವರ ಕರ್ತವ್ಯ ಎಷ್ಟುಂಟು ಅಷ್ಟನ್ನು ಮಾತ್ರ ಪಾಲನೆ ಮಾಡಿಕೊಂಡು ರೂಮಲ್ಲಿ ಕೂತ್ಕೊಳ್ತಾರೆ. ಕೆಲವರು AC ರೂಮಲ್ಲಿ ಇರ್ಬೋದು, ಕೆಲವರು ಅವರವರ ಇದರಲ್ಲಿ ಇರ್ತಾರೆ. ಆದರೆ ನನಗೆ ಇವರ ಬಗ್ಗೆ ಒಂದು ತುಂಬ ಅಂದರೆ ನಾನು ಈ 6 ವರ್ಷದಿಂದ ಇವರನ್ನು ನೋಡ್ತಾ ಇದ್ದೀನಿ. 6 ವರ್ಷದಲ್ಲೂ ಕೂಡ ಈ ತೋಟದಲ್ಲಿ ಈ ಚರ್ಚಿ ಜಾಗದಲ್ಲಿ ಇವರಷ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಂತ ಅದ್ಭುತ ಅಂತ ನನ್ನ ಮನಸ್ಸಲ್ಲಿ ಮೂಡಿತು. ಈಗಲ್ಲ, ತುಂಬ ವರ್ಷದಿಂದ ಮುಂಚೆ ಇವರು ಬಂದಾಗಲೇ ನಾನು ಇದನ್ನು ನನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದ್ದೆ. ಆದರೆ ನನಗೆ ಸಮಯ ಅವಕಾಶ ಸಿಗಲಿಲ್ಲ. ಇವರನ್ನು ಯಾವ ರೀತಿ ನಾನು ಅಭಿನಂದಿಸಬೇಕೆಂಬ ಒಂದು ಇದು ನನ್ನ ಹತ್ರ ಟೈಮ್ ಸಿಗಲಿಲ್ಲ. ಇದಕ್ಕೆ ಒಂದು ಒಳ್ಳೆಯ ಅವಕಾಶ. ಇಡೀ ನಮ್ಮ ನಿತ್ಯಾದರ ಚರ್ಚಿ ಈ ಸೈಟಲ್ಲ, ಈ ಊರಲ್ಲಿ ಇವರು 6 ವರ್ಷ ಕೆಲಸ ಮಾಡಿ ಇಲ್ಲಿನ ಎಲ್ಲ ಜಾತಿ ಮತದವರಿಗೂ ಒಂದೇ ಕಣ್ಣಲ್ಲಿ ನೋಡಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಮಗೆಲ್ಲ ಒಬ್ಬರೇ ದೇವರು ಅಂತ ಇವರ ಒಂದು ಮಾತಲ್ಲಿ ಅರ್ಥವಿದೆ. ಆದ್ದರಿಂದ ಇವರು ಮಾಡುವ ಕೆಲವು ಸಮಾಜ ಸೇವೆಗಳು ಕೂಡ ನಾನು ನನ್ನ ಕಣ್ಣಲ್ಲಿ ನೋಡಿದ್ದೆ. ಯಾಕೆಂದರೆ ಈಗ ಅವರ ಬಗ್ಗೆ ಮಾಡಿದ ವಿಷಯದಲ್ಲಿ ಈಗ ನನ್ನೊಟ್ಟಿಗೆ ಬಂದವರೊಬ್ಬರು ಹೇಳಿದರು, ಫಾದರ್ಗೆ ನಾವು ಬೀಳ್ಕೊಡೋ ಸಮಾರಂಭ ಮಾಡೋದು, ನಾನು ಬರ್ತೇನೆ ಮಾರ ಯಾಕೆಂತ ಕೇಳಿದೆ. ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಅವರು ಇಲ್ಲದಿದ್ದರೆ ಕಂಟಕ ಹೋಗ್ತಿತ್ತು ಅಂತ ಹೇಳಿದರು ಒಬ್ಬರು. ನನ್ನೊಟ್ಟಿಗೆ ಬಂದಿದ್ದಾರೆ, ಈಗ ಸ್ಟೇಜಲ್ಲಿ ಕೂತ್ಕೊಂಡಿದ್ದಾರೆ. ಆಗ ನಾನು ಅವ್ರ ಹತ್ರ ಹೇಳಿದೆ, ಎಂಥ ವಿಷಯ, ನಂತರ ವಿಷಯ ಹೇಳಿದೆ. ಹೀಗೆ ನನಗೆ ವಿಷಯ ಗೊತ್ತಿಲ್ಲ. ಆಗಿನ ತುಂಬ ವಿಷಯಗಳು ಫಾದರಿಗೆ ಗೊತ್ತಿಲ್ಲದ ವಿಷಯಗಳು ಎಷ್ಟೋ ಮಾಡಿ ಹೋಗಿದ್ದಾರೆ. ಒಂದು ಚರ್ಚಿ ಅಂದರೆ ಈ ಪರಿಸರದಲ್ಲಿ ಒಂದು ಚರ್ಚಿಗೆ ಒಂದು ಗುರುಗಳಿರುವಾಗ ಈ ಪರಿಸರ ಒಂದು ಈಗ ನಮ್ಮ ಹಫೀಜ್ ಅವರು ಹೇಳಿದಾಗೆ ಒಂದು ಹಸಿರು ಮಳೆಗಾಲದಲ್ಲಿ ಹೇಗೆ ಗಿಡಗಳು ಬೆಳೆಯುತ್ತದೆ ಇದೆ ಅದೇ ಥರ ಒಳ್ಳೆಯ ಗುರುಗಳು ಬಂದಾಗ
ಪರಿಸರ ಕೂಡ ಒಂದು ಉತ್ತಮ ಪರಿಸರವಾಗಿ ಮಾರ್ಪಡುತ್ತದೆ. ಅದಲ್ಲದೆ ಇವರೊಂದು ಶಾಲಾ ಇದರದ್ದು ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಇಷ್ಟು ಶಾಲಾ ಮಕ್ಕಳಿಗೆ ಕೂಡ ಮಕ್ಕಳಲ್ಲಿ ಕೂಡ ಒಳ್ಳೆಯ ಬೋಧನೆಗಳನ್ನು ಹೇಳಿಕೊಂಡು ಅಲ್ಲಿಯ ಟೀಚರ್ಸ್ಗಳ ಹತ್ರ ಕೂಡ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಎಲ್ಲ ಇದರಲ್ಲೂ ಯಾರಿಗೂ ನಾನು ಕಮ್ಮಿ ಇಲ್ಲ ಅಂತ ಹೇಳಿ ಅವರಷ್ಟಕ್ಕೆ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ನಾವು ಈ ಸಲ ಮಾಡೋ ಈ ಸನ್ಮಾನ ಕಾರ್ಯಕ್ರಮ ಇದು ಏನು ಸಲ್ಲದು. ಯಾಕಂದರೆ ನಾನು ಹೇಳೋದಂದರೆ ಇವರಂಥ ಒಂದು ಧರ್ಮಗುರುಗಳು ಈ ನಮ್ಮ ನಿತ್ಯಾದರ ಚರ್ಚಿಗಲ್ಲ, ಇನ್ನೂ ಬೇರೆ ಕಡೆಗಳಲ್ಲೂ ಕೂಡ ಬರಬೇಕು. ಯಾಕಂದರೆ ಕೆಲವರಿಗೆ ಹೇಳ್ಬೋದು, ಅಂದರೆ ನಾನೊಂದು ಮಾತು ಹೇಳ್ತೇನೆ. ಒಂದು ಮಾವಿನ ಗಿಡ, ಆ ಮಾವಿನ ಗಿಡಕ್ಕೆ ಯಾರಾದರೂ ಹೋಗುವಾಗ ಅದರಲ್ಲಿ ಹಣ್ಣು ಇರ್ತದೆ, ಅದಕ್ಕೆ ಕಲ್ಲು ಬಿಸಾಡಿ ಅದನ್ನು ಕೆಳಗೆ ಹಾಕಿ ತಿಂತಾರೆ, ಅದು ಒಳ್ಳೆ ಟೇಸ್ಟ್ ಬರ್ತದೆ. ಪುನಃ ಏನು ಮಾಡ್ತಾರೆ ಅವರು, ಇನ್ನೊಂದು ಕಲ್ಲು ಬಿಸಾಡುವಾಗ ಅದು ಚಿಕ್ಕ ಹಣ್ಣಾಗದ ಇದಕ್ಕೆ ಬಿದ್ದು ಅದು ಹಾಳಾಗಿ ಹೋಗ್ತದೆ. ಆವಾಗ ಈ ಮರ ಏನು ಮಾಡ್ತದೆ ಅಂದರೆ, ನಾನು ಇನ್ನೊಬ್ಬರಿಗೆ ಉಪಕಾರ ಅಂತ ನಾನು ಯೋಚನೆ ಮಾಡಿದೆ. ಯಾಕೆಂದರೆ ಕಲ್ಲು ಬಿಸಾಡಿದರೂ ಆ ಮರ ಪುನಃ ನಮಗೆ ಒಳ್ಳೆಯ ಹಣ್ಣುಗಳನ್ನು ಕೊಡುತ್ತದೆ. ಇದರಿಂದ ನನಗೆ ಒಂದು ಉತ್ತಮ ಪಾಠ. ನಮ್ಮ ಈ ಫಾದರ್ ಎಲಿಯಾಸ್ ಡಿಸೋಜರವರು ಒಳ್ಳೆಯ ಸಮಾಜ ಸೇವೆಗಳನ್ನು ಮಾಡಿದರು, ಉತ್ತಮ ಬೋಧನೆಗಳನ್ನು ಹೇಳಿಕೊಟ್ಟರು. ನಮ್ಮಲ್ಲಿ ಕೆಲವರಿಗೆ ಅದು ಅತೃಪ್ತಿ ಇರಬಹುದು. ಯಾಕೆಂದರೆ ಇದು ಸಮಾಜದಲ್ಲಿ ಸರ್ವಸಾಮಾನ್ಯ. ಒಂದು ಯಾವುದೇ ಒಂದು ಕಮಿಟಿ ಇರಲಿ, ಈಗ ಒಂದು ಸಂಘಟನೆ ಇರ್ತಾರೆ, ಅಲ್ಲಿ ಅಧ್ಯಕ್ಷ ಮಾಡಿದ ಕೆಲಸವನ್ನು ಸಂಘಟನೆ ಪದಾಧಿಕಾರಿ ಒಪ್ಪುವುದಿಲ್ಲ. ಯಾಕೆಂದರೆ ಅವೊಂದು ದೊಡ್ಡ ಜನ ಆಗ್ತಾನಂತ ಪದಾಧಿಕಾರಿಗಳ ಮನಸ್ಸಲ್ಲಿ ಇರ್ತದೆ. ನಾನು 20 ವರ್ಷದಲ್ಲಿ ಸಮಾಜ ಸೇವೆ ಮಾಡಿ ಸಂಘಟನಾ ಮುಖಾಂತರ ಬಂದವ. ಆದ್ದರಿಂದ ಜನರ ಬಗ್ಗೆ ಬೆರೆತು ಅನ್ಯೋನ್ಯತೆಯಿಂದ ಇದ್ದು ನನಗೆಲ್ಲ ಗೊತ್ತಿದೆ. ಹಾಗೆ ನನ್ನ ಬಗ್ಗೆ ಯಾರಾದರೂ ನನಗೆ ಏನಾದರೂ ಇದು ಮಾಡಿದರೆ ನಾನು ಅವರ ಬಗ್ಗೆ ಏನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಳ್ಳೆತನ ಹೇಳೋದು ಅದಕ್ಕೆ. ಅದೇ ಥರ ನಮ್ಮ ಫಾದರ್ ಅವರು ಯಾರೇ ಏನೇ ಹೇಳಿದರು ಅವರವರಷ್ಟಕ್ಕೆ ಬೆಕ್ಕ ಸಾರೆಗಳನ್ನು ಇದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಜನರು ನೋಡ್ತಾ ಇದ್ದಾರಲ್ಲ ನಾನೇನು ಮಾಡ್ತಾ ಇದ್ದೇನೆ ಅಂತ, ನನ್ನನ್ನು ಇನ್ನೊಬ್ಬರು ಏನೇ ಹೇಳಲಿ. ಅದೇ ರೀತಿ ಮಾನವನಾಗಿ ನಾವು ಈ ಭೂಮಿಗೆ ಬಂದ ಮೇಲೆ ನಮಗೆ ಇಲ್ಲಿ ನಮ್ಮ ಸ್ವಂತಕ್ಕಂತ ಜೀವಿಸುವುದು ನಮ್ಮ ಕಲ್ಪನೆ ತಪ್ಪಾಗ್ತದೆ. ಯಾಕೆಂದರೆ ಈಗ ಒಬ್ಬರು ಟೀಚರು ಶಾಲೆಯಲ್ಲಿ ಸಂಬಳಕ್ಕಾಗಿ ದುಡಿತಾರೆ. ಅವರು ದುಡಿಯುವಾಗ ಮಕ್ಕಳಿಗೆ ಟೀಚಿಂಗ್ ಮಾಡುವಾಗ ಇದು ನನ್ನ ಮಕ್ಕಳಿಗೆ ನಾನು ಟೀಚಿಂಗ್ ಕೊಡುವುದಂತ ಅವರ ಮನಸ್ಸಲ್ಲಿದ್ದರೆ ಆ ಶಾಲೆ ಉದ್ಧಾರ ಆಗ್ತದೆ, ಶಾಲೆ ಕಮಿಟಿ ಉದ್ಧಾರ ಆಗ್ತದೆ, ಆ ಮಕ್ಕಳು ಕಲಿತು ಒಳ್ಳೆಯ ವಿದ್ಯಾರ್ಥಿ ಆಗ್ತಾರೆ. ಇಂಥ ಗುಣಗಳು ನಮ್ಮ ಟೀಚರ್ಸ್ ಬಂದರೆ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾರೆ. ಈಗ ಬಹುಶಃ ನಮ್ಮ ಅಪ್ರೀಜ್ ಅವರು ಹೇಳಿದಾಗೆ ಅವರೊಬ್ಬರು ಕಾನೂನು ವಿದ್ಯಾರ್ಥಿಯಾಗಿ ಇದ್ದಾರೆ. ಈಗ ಅವರ ಮನಸ್ಸಲ್ಲಿ ನಾನೊಬ್ಬ ಸಮಾಜಕ್ಕೆ ಏನಾದರೂ ಕೊಡಬೇಕು, ಅವರ ಕೊಡುಗೆಯಿಂದ ನೋಡಿ ಇನ್ನೊಬ್ಬರು ಕಳೀಬೇಕು. ಅದೇ ರೀತಿ ಇವತ್ತು ಇಲ್ಲಿ ಫಾದರ್ ಅವರು ಮಾಡಿದ ಕೆಲಸವನ್ನು ನೋಡಿ ಮುಂಬರುವ ಫಾದರ್ ಅದನ್ನು ಪುನಃ ಒಂದು ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ಇವರು ಪ್ರೇರಣೆ ಆಗ್ತಾರೆ. ನನ್ನ ಒಂದು ಮನಸ್ಸಲ್ಲಿ ಹೇಳೋದೇನೆಂದರೆ, ಫಾದರ್ ಎಲಿಯಾಸ್ ಡಿಸೋಜರವರು ಧರ್ಮಗುರುಗಳು ಹೌದು, ಅದೇ ಥರ ಒಂದು ಫ್ರೆಂಡ್ಸಿನ ಥರ ಎಲ್ಲರೊಟ್ಟಿಗೆ ಒಂದು ಗುರು ಅಂತ ಹೇಳಿ ಒಂದು ಹಾಂಭಾವ ಇಲ್ಲ ಅವರಲ್ಲಿ. ನಾನೊಬ್ಬರು ಗುರು, ನನಗೊಂದು ಆ ಪದವಿದೆ ಅಂಥದ್ದು ಏನಿಲ್ಲ. ಯಾಕೆಂದರೆ ಗುರು ಆದರೂ ಜನರೊಟ್ಟಿಗೆ ಒಂದು ಫ್ರೆಂಡ್ಸ್ ಥರ ಇರ್ತಾರೆ. ಇದು ನಮಗೆ ಮುಖ್ಯ. ಯಾಕೆಂದರೆ ನಾವೊಂದು ಗುರುಗಳಾಗಲಿ ಅಥವಾ ನಾನೊಂದು ಪ್ರಧಾನಮಂತ್ರಿ ಆದರೂ ನಾವು ಜನರೊಟ್ಟಿಗೆ ಇರುವುದು. ಜನರಿದ್ದರೆ ನಾವೆಲ್ಲರೂ ಯಾವ ಇದು ಸಿಗುವುದು, ಇಲ್ಲದಿದ್ದರೆ ನಮಗೆ ಸಿಗಲ್ಲ. ಹಾಗಾದರೆ ಜನರೊಟ್ಟಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಇರುವಂಥ ಒಂದು ಇದನ್ನು ಕೂಡ ಇವರ ಇದರಲ್ಲಿ ನಾನು ನೋಡಿದೆ. ಈ ಚರ್ಚೆಯ ಇದರಲ್ಲಿ ತುಂಬ ಇಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ತುಂಬ ಕೆಲಸಗಳು ಆಗಿದೆ. ನೋಡಲಿಕ್ಕೆ ಹೋಗುವಾಗ ನನಗೆ ಗೊತ್ತಾಗ್ತದೆ, ಇವನೊಂದು ಬಿಲ್ಡಿಂಗ್ ಕೂಡ ಅಲ್ಲಿ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ, ನಾನು ನೋಡುವಾಗ ಅಲ್ಲಿ ಕೆಲಸ ಎಲ್ಲ ಆಗಿದೆ. ಬಹುಶಃ ನಾನು ನೆನೆಸಿದೆ ಏನೋ ಇಲ್ಲಿ ಒಳ್ಳೆಯ ಒಂದು ಬಿಲ್ಡಿಂಗ್ ಆಗ್ಬೋದಂತ. ನನ್ನ ಮನಸ್ಸಲ್ಲಿ ಇದ್ದದ್ದು ಹೇಳಿದ್ದು ನನಗೆ. ನಾನು ಕಮಿಟಿಯಲ್ಲಿ ಏನೇ ಇಲ್ಲ, ನನಗೆ ಗೊತ್ತಿಲ್ಲ, ಯಾರು ಬೇಜಾರು ಮಾಡಬೇಡಿ. ಒಬ್ಬರು ಮಾಡಿದ ಕೆಲಸವನ್ನು ಹೇಳಲೇಬೇಕು. ಯಾಕೆಂದರೆ ನಾವು ಒಬ್ಬರು ಮಾಡಿದ ಕೆಲಸವನ್ನು ಅವರಾಗಿ ಹೇಳ್ಬಾರ್ದು, ಇನ್ನೊಬ್ಬರು ಹೇಳಬೇಕು. ಆವಾಗ ಅದಕ್ಕೆ ಅರ್ಥ ಸಿಗ್ತದೆ. ಈಗ ಏನಾಗ್ತದೆ ಅಂದರೆ ನಾವು ಮಾಡಿದ ಕೆಲಸವನ್ನು ನಾವೇ ಎತ್ತಿ ತೋರಿಸ್ತಾ ಇರೋದು. ಇಲ್ಲ ಇದ್ದರೆ ನಾವು ಹಣ ಕೊಟ್ಟು ಸನ್ಮಾನ ಮಾಡಿಸೋದು. ಇವರ ಹತ್ರ ನಾನು ಕೇಳಿದಾಗ ಹೇಳಿದ್ರೆ, ಶಾಪಿ ನನಗೆ ಸನ್ಮಾನ ಬೇಡ ಮಾರೆ, ನಿನ್ನ ಪ್ರೀತಿ ಸಾಕು ನನಗೆ. ನಾನು ಹೇಳಿದೆ, ಇಲ್ಲ ಸರ್, ಆ ಥರ ನೀವು ಹೇಳಲೇಬಾರ್ದು. ನಿಮಗೆ ಸನ್ಮಾನ ಮಾಡುವುದು ನನ್ನ ಮನಸ್ಸಲ್ಲಿ ಉದ್ಭವವಾದ ಒಂದು
ಇದು ನಿಮಗೆ ಮಾಡಲೇಬೇಕು. ಅದು ನೀವು ತೆಗೆಯದಿದ್ದರೂ ನಿಮ್ಮ ಮನೆಗೆ ಬಂದು ನಾನು ನಿಮಗೆ ಸನ್ಮಾನ ಮಾಡಿಕೊಂಡು ಹೋಗ್ತೇನೆ. ಜನ ಬೇಕಂತೆಲ್ಲ ಸನ್ಮಾನ ಮಾಡಲಿಕ್ಕೆ. ಇವತ್ತು ಜನ ಸೇರಿಸಬೇಕಾದ್ರೆ ಎಷ್ಟೋ ಸಾವಿರಾರು ಜನ ಸೇರಿಸಿ ಮಾಡ್ಬೋದು. ಈ ಮಹಾಮಾರಿ ಕೊರೋನಾ ವೈರಸ್ನಿಂದ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಆಸ್ಪದ ಇಲ್ಲ, ಜಾಸ್ತಿ ಜನ ಸೇರಿಸಲಿಕ್ಕಿಲ್ಲ. ಆದ್ದರಿಂದ ಈ ನಮ್ಮ ಈ ಗುರುಗಳು ಇಲ್ಲಿ ಮಾಡಿದಂಥ ಕೆಲಸಗಳನ್ನು ನಾವು ಒಂದು ದಿವಸದಲ್ಲಿ ಹೇಳಲಿಕ್ಕೆ ಸಾಲದು, ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ಶಾಲೆಯ ವಿಷಯದಲ್ಲೂ ಕೂಡ ಹಾಗೇನೆ ಯಾವುದೇ ಒಂದು ಅಹಿತಕರ ಘಟನೆ ಆದರೂ ಅದಕ್ಕೆ ಮುಂದೆ ಬಂದು ಇವನ್ನ ಒಂದು ಸಲ ನನ್ನ ಹತ್ರ ಹೀಗೆ ಹೇಳಿದಾಗ ನಾನು ಕೂಡ ಅದಕ್ಕೆ ಇನ್ವಾಲ್ವ್ ಆಗಿದ್ದೆ. ನನ್ನಿಂದ ಏನಾಗಬೇಕು ಅದನ್ನೆಲ್ಲ ನಾನು ಕೂಡ ನಮ್ಮ ಗುರುಗಳಿಗೆ ಸಹಾಯವನ್ನು ಮಾಡಿದ್ದೇನೆ. ಯಾಕಂದರೆ ಯಾವುದು ಈ ಚರ್ಚೆ ಅಂದರೆ ದೇವಸ್ಥಾನ, ಚರ್ಚಿ, ಮಸೀದಿ ಇದು ಮೂರು ನನಗೆ ಒಂದೇ ಆಗಿರುತ್ತೆ. ನಾನು ಮಸೀದಿಯಲ್ಲಿ ಬೇಡೋದು ದೇವರನ್ನು, ಚರ್ಚಿಯಲ್ಲಿ ಬಂದು ಕೇಳೋದು ದೇವರನ್ನು, ಟೆಂಪಲಲ್ಲಿ ಹೋಗಿ ಕೇಳೋದು ದೇವರನ್ನು. ಹಾಗಿರುವಾಗ ನಮಗೆ ಭೇದ ಭಾವ ಇದು ಎಲ್ಲ ಒಂದೇ. ಕಾರಣ ಮಸೀದಿಯಲ್ಲಿ ಪ್ರೇಯರ್ ಮಾಡ್ತಾರೆ, ಚರ್ಚಿಯಲ್ಲಿ ಪ್ರೇಯರ್ ಮಾಡ್ತಾರೆ. ನಾನು ಯಾವಾಗಲೂ ಗುರುಗಳ ಹತ್ರ ಹೇಳ್ತಾ ಇದ್ದೀನಿ, ಸರ್ ನನಗೆ ಪ್ರೇಯರ್ ಮಾಡಿ ಸರ್ ಅಂತ. ಯಾಕೆ ನನಗೆ ಹೇಳ್ಬೇಕು ಅಂದರೆ ಅವರು ಮಾಡಿದ ಪ್ರೇಯರ್ ಕೂಡ ನನಗೆ ತಟ್ಟುತ್ತದೆ, ಗುರುಗಳು ಮಸೀದಿಯಲ್ಲಿ ಮಾಡಿದ್ರು ತಟ್ಟುತ್ತದೆ, ಟೆಂಪಲಲ್ಲಿ ಪೂಜಾರಿ ಮಾಡಿದ್ರು ಅದು ನಮಗೆ ಸಿಗ್ತದೆ. ಇಂಥ ಮನೋಭಾವನೆ ನಮ್ಮಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಧರ್ಮಗುರುಗಳಿಗೆ ನಾವು ಅವರ ಒಂದು ಯಶಸ್ಸನ್ನು ನಾವು ಇತರರ ಮುಂದೆ ಇಟ್ಟು ಅದನ್ನು ತೋರ್ಪಡಿಸಿದಾಗ ಮುಂದೆ ನಮಗೆಲ್ಲ ಕೂಡ ಒಂದು ಉತ್ಸಾಹ ಬರ್ತದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು. ಈಗ ಟೀಚರ್ಸ್ನವರಿದ್ದಾರೆ, ಶಾಫಿ ಈಗ ಹೇಳಿದರು, ನಾನು ಕೂಡ ನಮ್ಮ ಸ್ಟೂಡೆಂಟ್ ನಮ್ಮ ಮಕ್ಕಳಿಂದ ಕಲಿಸುವ ಅಂತ. ಅಂದರೆ ಒಳ್ಳೆ ಟೀಚರ್ಸ್ನವರು ನಮ್ಮ ಯಾರು ಇದಿಲ್ಲ, ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಟ್ರೀಟ್ ಮಾಡ್ತಾರೆ. ನನಗೆ ಗೊತ್ತಿದೆ, ನಿತ್ಯದರ ಚರ್ಚಿನ ಶಾಲೆ ಶಿಸ್ತುಬದ್ಧ ಶಾಲೆ. ಯಾಕೆಂದರೆ ಒಂದು ಮಾತಿದೆ, ಎಲ್ಲಿಯಾದರೂ ಶಾಲೆ ಕಲಿಸುವಾಗ ಕ್ರಿಶ್ಚಿಯನ್ ಶಾಲೆಗೆ ಕಲಿಸಿ ಅಂತ. ಇದು ಹಿಂದೂ ಆಗಲಿ ಮುಸಲ್ಮಾನರ ಬಾಯಲ್ಲಿ ಬರುತ್ತದೆ. ಕಾರಣ ನಿಮಗೆ ಅದರಲ್ಲಿ ಅರ್ಥ ನಿಮಗೆ ಗೊತ್ತಾಗ್ತದೆ. ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಶಾಲೆಯಲ್ಲಿ ಒಂದು ಶಿಸ್ತು ಇರ್ತದೆ, ಅಲ್ಲಿ ಶಾಲೆಗೆ ಹೋದ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ. ಇದು ಈಗಲ್ಲ, ನಾನು ಚಿಕ್ಕದಿರುವಾಗಲೇ ಈ ಮಾತು ಕೇಳಿದ ಮಾತುಗಳು. ಆಗಿರುವಾಗ ಈ ಒಂದು ಚರ್ಚಿಯ ಒಂದು ಶಾಲೆಯಲ್ಲಿ ಇಲ್ಲಿ ಕಲಿತ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇದಕ್ಕೆ ಮುಂಚೆ ನಮ್ಮೊಂದು HM ಆಗಿದ್ದವರು ಈಗ ರಿಟೈರ್ಡ್ ಆಗಿದ್ದಾರೆ. ಬಹುಶಃ ನನ್ನ ಮಗ ಶಾಲೆ ಬರುವಾಗ ಇದ್ರು. ಯಾವಾಗಲೂ ದಾರಿಯಲ್ಲಿ ಹೋಗುವ ನನ್ನ ಹತ್ರ ಮಾತಾಡಿದ ಹೋಗಲ್ಲ, ತುಂಬ ಪ್ರೀತಿ. ಅಂದರೆ ಅಷ್ಟು ಒಂದು ಇದಿದೆ ಅವರ ಹತ್ರ. ಒಂದು ಜನರು ನಾವು ಈಗ ಹೇಳ್ಬೇಕಾದ್ರೆ ಈಗ ಏನಾಗಿದೆ ಅಂದರೆ ಆಯೆ ಮಾರಣ, ಆಯೆ ಬ್ಯಾರಿ, ಇಂಬೆ ಮಾರಣ, ಇಂಬೆ ಕೊರ್ಬು, ಇಂಬೆ ಹಿಂದೂ, ಈ ಥರ ನಮ್ಮ ಜನಾಂಗ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ನನ್ನ ಮನೆಯಲ್ಲಿ ನನಗೆ ಈಗ 4 ಮಕ್ಕಳು. ನನ್ನ ಮನೆಯಲ್ಲಿ ನಾನು ಜಾತಿ ವಿಷಯದಲ್ಲಿ ಮಕ್ಕಳ ಹತ್ರ ಮಾತಾಡೋದು ಅಥವಾ ಜಾತಿ ಅಂತ ಹೇಳಿ ತೋರಿಸುವುದಿಲ್ಲ. ನನ್ನ ಮನೆ ಎದುರುಗಡೆ ಒಬ್ಬರು ನನ್ನ ಬರೀತಾರೆ, ಸಿಂಚನ ಅಂತ ಈ ಶಾಲೆಯ ಸ್ಟೂಡೆಂಟ್. ನನ್ನ 4 ಮಕ್ಕಳು ಅಲ್ಲೇ ಇರುತ್ತಾರೆ. ನನ್ನ ಹೆಂಡತಿಯಲ್ಲಿ ಹೋಗೋದು ಅಲ್ಲೇ ಬಿಟ್ಟು ಹೋಗೋದು. ಕಾರಣ ಅವರು ಅಷ್ಟು ಒಳ್ಳೆಯ ಒಂದು ನನ್ನ ಫ್ಯಾಮಿಲಿಗಿಂತ ಅವರು ನನಗೆ ಪ್ರಾಮುಖ್ಯವಾಗಿದ್ದಾರೆ. ಅವರು ಹೇಗಿದ್ದಾರೆ ಅದಕ್ಕಿಂತ 4 ಪಟ್ಟು ನಾನು ಅವರೊಟ್ಟಿಗೆ ಒಳ್ಳೆಯದಿದ್ದೀನಿ. ಆಗಿರುವಾಗ ಅಲ್ಲಿ ಸಂಬಂಧ ಒಳ್ಳೆಯದಾಗೋದು ವಿನ ಅದು ಹಾಳಾಗುವುದಿಲ್ಲ. ನಾವು ಈಗ ಒಂದು ಚಿಕ್ಕ ಒಂದು ಈಗ ಅವರಿಗೆ ಬೀಳ್ಕೊಡೋ ಸಮಾರಂಭ ಮಾಡಿದರೆ ಇದರಿಂದ ಸಂಬಂಧ ವೃದ್ಧಿ ಆಗ್ತದೆ ವಿನ ಸಂಬಂಧ ಕೆಡುವುದಿಲ್ಲ. ಇದು ನಾವು ಮೊದಲು ತಿಳಿಬೇಕಾಗ್ತದೆ. ಅದೇ ರೀತಿ ಫಾದರ್ ಬಗ್ಗೆ ನನಗೆ ಹೇಳಲಿಕ್ಕೆ ತುಂಬ ಮಾತುಗಳಿದೆ, ಆದರೆ ನಾನು ಯಾವ ರೀತಿ ಅವರ ಬಗ್ಗೆ ವರ್ಣನೆ ಮಾಡಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿವಸದಲ್ಲಿ ನನಗೆ ಅವಕಾಶ ಸಿಕ್ಕಿದರೆ ನಾನು ಅವರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಚಿಕ್ಕದು, ದೊಡ್ಡದಲ್ಲ. ನನ್ನ ಊರಲ್ಲಿ, ನನ್ನ ಇರುವ ಈ ಪ್ರದೇಶದಲ್ಲಿ ನನ್ನ ಮನಸ್ಸಿಗೆ ಹಚ್ಚಿದ ಒಬ್ಬರು ಧರ್ಮಗುರುಗಳು, ಅವರನ್ನು ನಾನು ಕಂಡ ವಯಸ್ಸಿನಲ್ಲಿ ನನ್ನದು ಚಿಕ್ಕದಾಗಿ ಒಂದು ಪುಸ್ತಕ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕೆಂದರೆ ಅವರ ಬಗ್ಗೆ ಅನುಭವ ಇರುವ ನನ್ನ ಮನಸ್ಸಲ್ಲಿರುವ ಮಾತುಗಳನ್ನು ದೊಡ್ಡ ಪುಸ್ತಕಗಳ ಚಿಕ್ಕ ಪುಸ್ತಕ ಆದರೂ ನಾನು ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ 100% ನಾನು ಮಾಡ್ತೇನೆ ಎಂಬ ಒಂದು ಭರವಸೆಯನ್ನು ಕೂಡ ನಾನು ಕೊಡ್ತೇನೆ ಈಗ. ಯಾಕಂದರೆ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಹತ್ರ ಕೂತ್ಕೊಂಡು ನಾವು ಅದನ್ನು ಸವಿಸ್ತಾರವಾಗಿ ಮಾತಾಡಿ ಈ ಪುಸ್ತಕದಿಂದ ಇತರರಿಗೆ ಪ್ರಯೋಜನ ಆಗಬೇಕು. ಇಂಥ ಒಂದು ಗುರುಗಳು ಇದ್ದರು, ಇಂಥ ಒಬ್ಬರು ಸಮಾಜ ಸೇವಕರು ಇದ್ದರು ಅಂತ ಒಂದು ನಾವು ಅವರು ಮಾಡಿದ್ದನ್ನು ನಾವು ಮಾಡಿ ತೋರಿಸಿದಾಗ ತಾನೇ ಇತರರಿಗೆ ಅದು ಪ್ರೇರಣೆ ಆಗ್ತದೆ. ಆದ್ದರಿಂದ ನನಗೆ ಗುರುಗಳು ಮೊದಲೇ ಹೇಳಿದರು, ಶಾಲೆಯಲ್ಲಿ ಫಂಕ್ಷನ್ ಇಟ್ಟಿದ್ದೇವೆ, ಆದಷ್ಟು ಬೇಗ ಮುಗಿಸ್ಬೇಕಂತ. ಆದ್ದರಿಂದ ನಮ್ಮ
ಗುರುಗಳಿಗೆ ನಾನೊಂದು ಮಾತು ಹೇಳ್ತಾ ಇದ್ದೇನೆ. ಸರ್, ನೀವು ಇಲ್ಲಿಂದ ಹೋದರೂ ನಮ್ಮ ಮನಸ್ಸಲ್ಲಿ ಸದಾ ಅಚ್ಚಳಿದೆ, ನೀವು ಇಲ್ಲೇ ಇದ್ದೀರಿ. ಯಾಕೆಂದರೆ ನೀವು ಎಲ್ಲಿ ಹೋದರೂ ನಿಮ್ಮ ನೆನಪು ನಮ್ಮಲ್ಲಿ ಇರುತ್ತದೆ. ಇದು ನಾನು ನಿಮಗೆ ಹೇಳಿದ ನನ್ನ ಒಂದು ಚಿಕ್ಕ ಒಂದು ಮಾತು. ಅದೇ ಥರ ನೀವು ಎಲ್ಲಿ ಹೋದರೂ ಈ ನಿತ್ಯಾದರ ಚರ್ಚೆಯ ಈ ಪರಿಸರದ ಜನರನ್ನು ನೀವು ಯಾವಾಗಲೂ ಮರೆಯಬಾರದು. ಯಾಕಂದರೆ ನಿಮ್ಮ ಮೇಲೆ ಎಲ್ಲ ಜನರಿಗೂ ಒಳ್ಳೆಯ ಅಭಿಪ್ರಾಯ ಇದೆ. ಆದ್ದರಿಂದ ನೀವು ಎಲ್ಲಿ ಹೋದರೂ ಇಲ್ಲಿ ಬರ್ತಾ ಇರಬೇಕು. ನಮ್ಮ ಬಂದಾಗ ನಾವು ನಿಮ್ಮನ್ನು ಕೂಡ ಬಂದು ಮಾತಾಡಿಸ್ತೇವೆ. ನೀವು ಎಲ್ಲಿದ್ದೀರಿ ಅಲ್ಲಿಗೂ ಕೂಡ ನಾವು ಬರ್ತಾ ಇರ್ತೇವೆ. ನೀವು ತಣ್ಣೀರು ಬಾವಿಗೆ ಹೋಗ್ತಾ ಇದ್ದೀರಿ, ತಣ್ಣೀರು ಬಾವಿ ಒಂದು ಚರ್ಚ್, ಒಂದು ಚಿಕ್ಕ ಚರ್ಚೆ ಆಗಿರ್ತದೆ. ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೆಲಸ ಇದೆ ನಿಮಗೆ. ನೀವು ಹೋದ ಮೇಲೆ ಅಲ್ಲಿ ತಣ್ಣೀರು ಬಾವಿ ಪರಿಸರವು ಕೂಡ ನಿಮ್ಮಿಂದ ಒಂದು ಒಳ್ಳೆಯ ಹೆಸರು ಪಡೆದು ಒಂದು ಒಳ್ಳೆಯ ಉತ್ತಮ ಧರ್ಮಗುರುಗಳಾಗಿ ನೀವು ಹೊರಬರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ನೀಡಲ್ಪಡುವ ಕೆಲವು ಪ್ರಶಸ್ತಿಗಳಿರುತ್ತದೆ. ಅದಕ್ಕೂ ಕೂಡ ನಿಮ್ಮನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಪ್ರಶಸ್ತಿ ಕೊಟ್ಟು ನಿಮ್ಮನ್ನು ಪುರಸ್ಕಾರ ಮಾಡಲು ಕೂಡ ನಾವು ಇದ್ದೇವೆ ಎಂದು ಈ ಮೂಲಕ ಹೇಳುತ್ತಾ ನನ್ನ ಒಂದು ಚಿಕ್ಕ 2 ಮಾತುಗಳನ್ನು ನಾನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ಟಿಪ್ಪು ಸುಲ್ತಾನ್ ಅಭಿಮಾನಿ ಮಹಾವೇದಿಕೆದ ಜಿಲ್ಲಾ ಸಮಿತಿ ಕಾನೂನು ಸಲಹೆಗಾರರು RK ಮದನಿ ಪಾತೆರೊಂದು ವಂದನೀಯ ಫಾದರ್ ಎಲಿಯಸ್ ಡಿಸೋಜರ್ ಸರಳ ವ್ಯಕ್ತಿತ್ವದಾರು, ಸೌಮ್ಯ ಸ್ವಭಾವದಾರು, ತಂಕಲ್ನ ಮಾತೆರ್ನಲ್ಲ ಉಡಲಿಗೆ ಎಂದಿನಾರು, ಆರೋಗ್ಯ ಮಾನಾದಿಗೆ ಮನ್ಪುಣವು ತಂಕ್ಲಿಗೆ ಹೆಮ್ಮೆದ ವಿಷಯ ಪಂಡದು ಅಭಿಪ್ರಾಯಿಸಾಯಿರು. ನಮ್ಮ ಫಾದರ್ನ ಬಗ್ಗೆ ನಮ್ಮ ಶಾಬಿ ಬಾಬು ಬಹಳಷ್ಟು ಹೇಳಿದರು. ವೇದಿಕೆಯಲ್ಲಿ ಬಹಳಷ್ಟು ನಮ್ಮ ಗಣ್ಯಾತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಅಧ್ಯಾಪಕರು ಹಾಗೂ ಸ್ನೇಹಿತರಿದ್ದಾರೆ. ಒಂದೆರಡು ಮಾತನ್ನು ಹೇಳುವುದರೊಂದಿಗೆ ನಮ್ಮ ಕಾರ್ಯಕ್ರಮ ಆದಷ್ಟು ಮುಗಿಸುವ. ನಮ್ಮ ಇಸ್ಲಾಂ ಧರ್ಮ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿರುವುದೇ. ನಮ್ಮ ಇಸ್ಲಾಂ ಧರ್ಮ ಇನ್ನದ್ದೇನ ಇಂದಲ್ಲಾಹಿ ಇಸ್ಲಾಂ ಧರ್ಮ ಯಾವ ಒಬ್ಬನಿಗೂ ನೋವನ್ನು ಕೊಡಲಿಕ್ಕೆ ಕೂಡ ನಮ್ಮ ಇಸ್ಲಾಂ ಧರ್ಮ ಸಹಿಸುವುದಿಲ್ಲ. ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತನ್ನವರು ಒಂದು ಮಾತು ಹೇಳಿದರು. ಆ ಒಂದು ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಅಕ್ರಿಮ್ ಜಾರಕ ಬಲವು ಕಾನ ಕಾಫಿಲ. ನಿನ್ನ ನೆರೆಕರೆಯ ಮನೆಯವನು ಅವನು ಯಾವುದೇ ಒಂದು ಧರ್ಮದವನಾಗಲಿ, ಅವನು ಹಿಂದೂ ಆಗಲಿ, ಅವನು ಕ್ರಿಶ್ಚಿಯಾನಿ ಆಗಲಿ ಅಥವಾ ಇತರ ಧರ್ಮದವನು ಬೇಕಾದಾಗಲಿ, ನೀನು ಅವನನ್ನು ಗೌರವಿಸಬೇಕು, ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವನನ್ನು ನೀನು ಕರುಣೆ, ಮಮತೆ, ಪ್ರೀತಿ, ವಾತ್ಸಲ್ಯದಿಂದ ನೀನು ಅವನನ್ನು ಕಾಣಬೇಕು ಅಂತೇಳಿ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂದವರು ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ಅಧ್ಯಕ್ಷರು ಕಳೆದ ರಾತ್ರಿ ಕಳೆದ 2 ದಿನ ಮೊದಲು ನನ್ನೊಂದು ಮಾಹಿತಿಯನ್ನು ಕೇಳಿ ಹೀಗೆ ನಾವು ಒಂದು ಕಾರ್ಯಕ್ರಮ ಮಾಡಿದರೆ ಬಹಳಷ್ಟು ಒಳ್ಳೆಯದಲ್ಲವೇ ಅಂತ ಅದಕ್ಕೆ ನಾನು ಹೇಳಿದೆ. ನಮ್ಮ ಇಸ್ಲಾಂ ಧರ್ಮ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ. ನಾವು ಖಂಡಿತವಾಗಿ ಮಾಡಲೇಬೇಕು ಅಂತ. ಒಂದನಾದ ಫಾದರ್ ಅವ್ರ ಬಗ್ಗೆ, ಡಿಸೋಜರ್ ಬಗ್ಗೆ ಬಹಳಷ್ಟು ನನ್ನಲ್ಲಿ ಹೇಳಿದರು. ನನಗೆ ತುಂಬ ಖುಷಿಯಾಯಿತು. ನಮ್ಮ ಮಸೀದಿಗಳು ತುಂಬ ಧಾರ್ಮಿಕ ಪಂಡಿತರು ಇದ್ದಾರೆ, ಮತ್ತು ದೇವಸ್ಥಾನದಲ್ಲಿ ತುಂಬ ಸ್ವಾಮೀಜಿಗಳು ಇದ್ದಾರೆ. ಯಾವುದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅದನ್ನು ಮಾಡಿ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಆದರೆ ನಮ್ಮ ವಂದನ ಫಾದರ್ ನಮ್ಮ ಇಲಿಯಾಸ್ ಡಿಸೋಜರ್ ಅವರು ಬಹಳಷ್ಟು ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಈ ಊರಲ್ಲಿ ಮಾಡಿದ್ದಾರೆ ಅಂತೇಳಿ 6-7 ವರ್ಷಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೂ ನಾವು ಒಂದು ಅಭಿನಂದನೆಗಳನ್ನು ನಾವು ಮಾಡಲೇಬೇಕು, ಒಂದು ಸನ್ಮಾನವನ್ನು ಮಾಡಲೇಬೇಕು ಅಂತೇಳಿ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ನಾನು ಕೂಡ ಅದಕ್ಕೆ ಒಪ್ಪಿಕೊಂಡೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಧರ್ಮ ಒಬ್ಬನನ್ನು ನೋಯಿಸಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಎಷ್ಟರ ಮಟ್ಟಿಗೆ ನಮ್ಮ ಧರ್ಮ ಹೇಳ್ತಾ ಇದೆ ಅಂತ ಹೇಳಿದರೆ, ಯಾರಿಗೂ ನೀವು ನೋವು ಮಾಡಬೇಡಿ. ನಿನ್ನ ನೆರೆಕರೆಯಲ್ಲಿರುವವನು ಯಾವುದೇ ಧರ್ಮದವನು ಕೂಡ ಆಗಿದ್ದರೆ, ನೀನು ಹೊಟ್ಟೆ ತುಂಬ ಊಟ ಮಾಡಿ ರಾತ್ರಿ ಮಲಗುವವರು ನೀನು ನಿಜವಾದಂಥ ಒಂದು ಮುಸ್ಲಿಂ, ಒಂದು ಇಸ್ಲಾಮಿನ ಒಂದು ಧರ್ಮದ ಒಂದು ಅನ್ಯಾಯ ಕೂಡ ನೀನು ಅಲ್ಲಂತೆ ಪ್ರವಾದಿಗಳು ಹೇಳ್ತಾ ಇದ್ದಾರೆ. ನಿನ್ನ ಮನೆಗೆ 1 kg ಸೇಬನ್ನು ನೀನು ಕೊಂಡೋಗಿದ್ದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ, 1 kg ಸೇಬು ನಿನ್ನ ಮನೆಗೆ ನೀನು ಕೊಂಡೋಗೋದಾದರೆ ಸಾಧ್ಯವಾದ ಅದನ್ನು ಹಂಚಿ ಅಕ್ಕಪಕ್ಕದವರಿಗೆ ಕೊಟ್ಟು ನೀನು ತಿನ್ನಬೇಕು. ಒಂದು ವೇಳೆ ಕೊಡಲಿಕ್ಕೆ ನಿನ್ನೆಲ್ಲ ಸಾಧ್ಯವಾಗಿಲ್ಲ ಎಂದಾದರೆ ಆ ಸೇಬಿನ ಸಿಪ್ಪೆಯನ್ನು ನಿನ್ನ ಮನೆಯ ಅಂಗಳದ ಕಂಪೌಂಡ್ ಹೊರಗಡೆ ನೀನು ಹಾಕಬೇಡ. ಕಾರಣ ಏನಂತ ಹೇಳಿದರೆ, ಪಕ್ಕದ ಮನೆಯಲ್ಲಿ ಅನಾಥ ಮಕ್ಕಳು ಇರ್ಬೋದು, ಇತರ ಧರ್ಮದ ಮಕ್ಕಳು ಇರ್ಬೋದು, ನಿನ್ನ ಸ್ನೇಹಿತರ ಮಕ್ಕಳು ಇರ್ಬೋದು, ಅವರ ತಂದೆ ತಾಯಿಗಳಲ್ಲಿ ಏನಾದರೂ ತಿನ್ನಲಿಕ್ಕೆ ತರಲಿಕ್ಕೆ ಅವರಿಗೆ ಸಾಧ್ಯವಾಗಿರುವುದಿಲ್ಲ. ಅದನ್ನು ಆ ಸಿಪ್ಪೆಯನ್ನು ಆ ಮಕ್ಕಳು ನೋಡಿ ಅವರ ಮನಸ್ಸಲ್ಲಿ ಏನೆಲ್ಲ ಬೇಸರ ಆಗ್ಬೋದು. ಆ ಕಾರಣಕ್ಕಾಗಿ ನೀನು ಹಾಗೆ ಕೂಡ ಮಾಡಬಾರದು. ಸಾಧ್ಯವಾದರೆ ನೀನು ಹಂಚಿ ತಿನ್ನಬೇಕು, ಅಲ್ಲದಿದ್ದರೆ ನೀನೇ ತಿಂದು ತೋರಿಸದಾಗಿ ನೀನು ತಿನ್ನಬೇಕು ಅಂತೇಳಿ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ಧರ್ಮ ಹಾಗೆ ಒಬ್ಬರನ್ನು ಪ್ರೀತಿಸಲಿಕ್ಕೆ ಕಲಿಸ್ತಾ ಇದೆ, ಒಬ್ಬರನ್ನು ದೇಶ ಮಾಡಲಿಕ್ಕೆ ನಮ್ಮ ಧರ್ಮ ಕಲಿಸಿಕೊಡುವುದಿಲ್ಲ.
ನಮ್ಮ ಪ್ರವಾದಿಯವರ ಮಕ್ಕದಲ್ಲಿ ಒಂದು ಕಡೆಯಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇದ್ದಾರೆ. ಕ್ಲಾಸ್ ಮಾಡ್ತಾ ಇರುವಾಗ ಒಂದು ಯಹೂದಿ, ಒಂದು ಇಸ್ಲಾಂ ಧರ್ಮದ ಅಲ್ಲದವರು ವ್ಯಕ್ತಿಯ ಒಂದು ಶವವನ್ನು ಎಲ್ಲರೂ ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರವಾದಿವರಿಯರು ಕಂಡ ತಕ್ಷಣ, ಆ ಶವವನ್ನು ಕಂಡ ತಕ್ಷಣ ಎದ್ದು ನಿಂತು ಪ್ರವಾದಿವರಿಯರು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಆ ಶವದ ಬಳಿಕ ಪ್ರವಾದಿವರಿಯರ ಅನುಯಾಯಿಗಳು ಮೊದಲು ಕ್ಲಾಸ್ನಲ್ಲಿದ್ದಂತಹ ಅಲ್ಲಿನ ಸ್ಟೂಡೆಂಟ್ಗಳು ಅವರ ಅನುಯಾಯಿಗಳು ಕೇಳ್ತಾ ಇದ್ದಾರೆ, ಓ ಪ್ರವಾದಿವರಿಯರೇ, ಅದೊಂದು ಯಹೂದಿ ಇತರ ಧರ್ಮದವರ ವ್ಯಕ್ತಿಯ ಶವವನ್ನು ಕೊಂಡವರು, ನೀವು ಯಾಕೆ ಎದ್ದು ನಿಂತಿದ್ದೀರಿ ಅಂತ ಕೇಳಿದರು. ಆವಾಗ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳಿದ್ರು, ಅವನೊಬ್ಬ ಮಾನವ, ಅವನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕು, ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಪ್ರವಾದಿಗಳನ್ನು ಕಲಿಸಿಕೊಡ್ತಾರೆ. ಅಂತೆಯೇ ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ನಮ್ಮ ಇಲ್ಲಿನ ಫಾದರ್ನವರಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಟದ್ದು ಬಹಳಷ್ಟು ಒಂದು ಖುಷಿಯಾಯಿತು. ನಮ್ಮ ಶಾಫಿ ಬಬ್ಬಟ್ಟರ ಬಗ್ಗೆ ಬಹಳಷ್ಟು ಗೆಲ್ಲಿಕ್ಕಿದೆ. ಈ ವೇದಿಕೆಯ ನಾನು ಉಪಯೋಗ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಕಳೆದ 4 ತಿಂಗಳಿಂದ ಈ ಲಾಕ್ಡೌನ್ನಲ್ಲಿ ಸರಿಸುಮಾರು ನಾನು ಕೂಡ ಅವರೊಂದಿಗೆ ಸೇರಿದ್ದೆ. ಅಂದರೆ ಹಣ ಕೊಡಲಿಕ್ಕೆಲ್ಲ, ಕಿಟ್ಟುಕೊಂಡು ಹೋಗಿ ಮನೆಗೆ ಕೊಡಲಿಕ್ಕೆ ನಾನು ಕೂಡ ಅವರೊಟ್ಟಿಗೆ ಸೇರಿದ್ದೆ. ಸರಿಸುಮಾರು 190ರಷ್ಟು ಕಿಟ್ಟುಗಳು ರಂಜಾನ್ ಮತ್ತು ರಂಜಾನಿಗೆ ಮೊದಲು ಲಾಕ್ಡೌನ್ನಲ್ಲಿ ಹಿಂದೂ ಮುಸ್ಲಿಮು ಕ್ರಿಸ್ತರು ಯಾವುದೇ ಜಾತಿ ಭೇದ ಭಾವ ಏನು ಇಲ್ಲದೆ ಎಲ್ಲರ ಮನೆಗೆ ಎಲ್ಲಿ ಬಡವರಿದ್ದಾರೆ ಅವರನ್ನು ಆಯ್ಕೆ ಮಾಡಿ ಒಂದು ದಿನ ಮೊದಲನೇ ದಿನ ಹೋಗಿ ಪಕ್ಕದ ಮನೆಯಲ್ಲಿ ಕೇಳ್ತಾರೆ, ಅವರ ಬಗ್ಗೆ ಕೇಳಿ ಅವರಿಗೆ 190ರಷ್ಟು ಕಿಟ್ಟುಗಳು ರಂಜಾನಲ್ಲಿ ಉದಾರ ದಾನಿಗಳ ಸಹಾಯ ಸಹಕಾರದಿಂದ ಮಾಡಿಕೊಂಡು ಆ ಕಿಟ್ಟನ್ನು ಕೊಟ್ಟ ಓರ್ವ ಧೀಮಂತ ನಾಯಕರು ಕೂಡ ಆಗಿದ್ದಾರೆ ನಮ್ಮ ಶಾಫಿ ಬಬ್ಬಟ್ಟೆಯವರು. ಅದು ಮಾತ್ರವಲ್ಲ, ಇದೀಗ ಅವರದೇ ನೇತೃತ್ವದಲ್ಲಿ ನಾವು ಈ ಸಮಿತಿಯ ಕಾನೂನು ಸಲಹೆಗಾರ ನಮ್ಮ ಹೆಸರಿಗೆ ಮಾತ್ರ ಆಗಿದ್ದು. ಆದರೆ ಅಂತಹ ಒಂದು ಸಮಿತಿಯ ವತಿಯಿಂದ ಒಬ್ಬರೇ ಸೇರಿಕೊಂಡು ಒಂದು 2 ಮನೆಯನ್ನು ಕೂಡ ಈಗ ನಿರ್ಮಿಸಿಕೊಡ್ತಾ ಇದ್ದಾರೆ. 2 ಮನೆ, ಒಂದು ಮನೆ ಇದೇ ಬರುವ 31ನೇ ತಾರೀಕಿನಂದು ಒಂದು ಮನೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಮನೆ ಇದೇ 31ನೇ ತಾರೀಕಿನಂದು ಇನಾಗ್ರೇಷನ್ ಆಗ್ತಾ ಇದೆ. ನಮ್ಮ ಪಕ್ಕದಲ್ಲಿದ್ದಾನೆ ಉಂಟ ಅವನ ಮನೆ. ಆ ಮನೆ ಇನಾಗ್ರೇಷನ್ ದಿನ ನಾವು ನಮ್ಮ ಫಾದರ್ ಅವರಿಗೆ ನಾವು ಒಂದು ಸನ್ಮಾನಿಸಬೇಕು. ಗೌರವಾನ್ವಿತ ಗಣ್ಯಾತಿ ಗಣ್ಯ ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಗಣ್ಯ ಅತಿಥಿಗಳು ಬರುವ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಫಾದರ್ ಅವರಿಗೆ ನಾವು ಸನ್ಮಾನ ಮಾಡಬೇಕಿದ್ದಲ್ಲಿ ಇದ್ದೆವು. 30 ತಾರೀಕವರು ಇಲ್ಲಿಂದ ಹೋಗುವ ಕಾರಣಕ್ಕೆ ನಾವು ಇವತ್ತೇ ಒಂದಿನ ಅವರಲ್ಲಿ ಕೇಳಿಕೊಂಡು ನಾವು ಈ ಸಮಾರಂಭವನ್ನು ಇಟ್ಟಿದ್ದೇವೆ. ಒಂದು ಕಾರ್ಯಕ್ರಮ ಇದೇ ಬರುವ ಇನ್ಶಾ ಅಲ್ಲಾಹ್ 31ನೇ ತಾರೀಕಿನಂದು ನಾವು ಈ ಗರ್ದಾಲ್ಕರದ ಬಳಿಕ ನಾವು ಇಡ್ತಾ ಇದ್ದೇವೆ. ಇನ್ನೊಂದು ಮನೆಯ ಕಾರ್ಯಕ್ರಮ ಪ್ರಗತಿಯಲ್ಲಿದೆ, ಮಾಡುತ್ತಾ ಇದ್ದೇವೆ. ಹೀಗೆ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದಂಥವರು ಧೀಮಂತ ನಾಯಕರು ಕೂಡ ಆಗಿದ್ದಾರೆ. ಬಹಳಷ್ಟು ಸೋಷಿಯಲ್ ವರ್ಕ್, ಮಾನವ ಹಕ್ಕು ಆಯೋಗ ಹೋರಾಟಗಾರರು ಕೂಡ ಆಗಿದ್ದಾರೆ ಶಾಫಿ ಬಬ್ಬಟ್ಟೆಯವರು. ಇಂತಹ ಒಬ್ಬ ವ್ಯಕ್ತಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಅವರಿಗೆ ಸಹಕಾರವನ್ನು ನಾವು ಸಪೋರ್ಟ್ ಕೊಡುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಈಗ ಏಕೆಂತೇಳಿ ನೋಡಿ, ಇವತ್ತೊಂದು ಕಾರ್ಯಕ್ರಮ ನಡೆಯುವಾಗ ಫಾದರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಾಗ ನಮ್ಮ ಟೀಚರ್ಸ್ಗಳು ಬಂದು ಕೂತ್ಕೊಂಡು, ಯಾಕೆಂತ ಹೇಳಿದರೆ ಫಾದರ್ ಅವರ ಮೇಲಿರುವಂಥ ಒಂದು ಪ್ರೀತಿ, ಫಾದರ್ ಅವರ ಮೇಲಿರುವಂಥ ಒಂದು ಪ್ರೀತಿ, ಆ ಫಾದರ್ ಏನು ಮಾಡಿದ್ದಾರೆ, ಆ ಟೀಚರ್ ಅವರ ಮೇಲೆ ಕೂಡ ಅಧ್ಯಾಪಕರ ಮೇಲೂ ಕೂಡ ಬಹಳಷ್ಟು ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾನು ನೋಡಿದ್ದೇನೆ. ಈಗ ಒಂದು ಟೀಚರಿಂದ ಬಂದು ನಾನು ಖುದ್ದಾಗಿ ನೋಡಿ, ನಾನೊಂದು ಕಾಲೇಜಲ್ಲಿ ಅಧ್ಯಾಪಕನಾಗಿದ್ದುಕೊಂಡು ಉಪನ್ಯಾಸಕನಾಗಿದ್ದುಕೊಂಡು ತುಂಬ ನಾವು ಲೆಕ್ಚರ್ಸ್ಗಳನ್ನು ನಾನು, ಆದರೆ ನಮ್ಮೊಂದು ಪ್ರಿನ್ಸಿಪಾಲ್ ಇದ್ದಾರೆ, ನಮ್ಮ ಚೇರ್ಮನ್ ಇದ್ದಾರೆ, ಆದರೂ ಬಹಳಷ್ಟು ಅನ್ಯೋನ್ಯತೆ ನಾವಿದ್ದೇವೆ. ಆದರೆ ಫಾದರ್ ಅಂತ ಹೇಳಿದ್ರೆ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಲ್ಲ, ಒಂದು ಹೆಚ್ಚು ಇದ್ದಾಗೆ ಒಂದು ಟೀಚರ್ ಬಂದಾಗ ಆ ಟೀಚರ್ನಲ್ಲಿ ಮುಗುಲ್ನ ದುಃಖ ಕೈ ಕೊಟ್ಟು ಅವರಿಗೆ ಬಹಳಷ್ಟು ಒಂದು ಆತ್ಮೀಯತೆ ಮಾತನಾಡಿದ್ರು. ನನಗೆ ನೋಡಿ ತುಂಬ ಖುಷಿಯಾಗುತ್ತೆ. ನನ್ನ ಮನಸ್ಸಲ್ಲಾಯಿತು, ಫಾದರ್ ಕಾಲೇಜಲ್ಲಿ ಕೂಡ ಅವರಿರುವಂಥ ಒಂದು ಸಂಸ್ಥೆಯಲ್ಲಿ ನನಗೊಂದು ಅಧ್ಯಾಪಕನಾಗಿ ನಿಲ್ಲಬೇಕು ನನ್ನ ಮನಸ್ಸಲ್ಲಿ ನಿಲ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ಅವರಿಗೆ ಅವರು ವರ್ತಿಸಿದರು. ಇಂಥದ್ದೊಂದು ಕಾಣುವಾಗ ಅವರ ಮೇಲೆ ಪ್ರೀತಿ ಮತ್ತೆ ನಮಗೆ ಜಾಸ್ತಿ ಆಗಿದೆ. ಇಲ್ಲದನ್ನು ನೋಡಿ 6-7 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿಯ ಕಾರ್ಯಕ್ರಮ ನೋಡಿ ನಮ್ಮ ಶಾಫಿಯವರವರಿಂದ ಸನ್ಮಾನ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ಇದು ಬಹಳಷ್ಟು ಒಂದು ಅಚ್ಚುಮೆಚ್ಚಿನ ಕೆಲಸ. ಇದು ಜಗತ್ತು ಕೂಡ ಮೆಚ್ಚುವಂಥ ಒಂದು ಕೆಲಸವಾಗಿದೆ. ಇನ್ನು ಕೂಡ ಅನೇಕ ಅವರಿಗೆ ಅಭಿನಂದನೆಗಳು, ಸನ್ಮಾನಗಳು ಅವರಿಗೆ ನಡೆಯಬೇಕು ಎಂದು ಮಾತ್ರ ಆಶಿಸುತ್ತಾ ಬಹಳಷ್ಟು ಸಮಯವನ್ನು ನಾನು ವಹಿಸಿದ್ದೇನೆ, ನನಗೆ ಕ್ಷಮಿಸಬೇಕು ಅಂತ ಹೇಳುತ್ತಾ ಬಹಳಷ್ಟು ಅಂದವಾಗಿ ಕಾರ್ಯಕ್ರಮವನ್ನು ಮಾಡಿಕೊಡಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟು ನಿಮಗೆಲ್ಲರಿಗೂ ಅಭಿವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸುವುದರೊಂದಿಗೆ ಒಂದೆರಡು ಮಾತುಗಳು ನಮ್ಮ ಗ್ರಾಮ ಪಂಚಾಯತ್ನ 300 ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಬ್ದುಲ್ ರಹಿಮಾನ್ ಅವರು ಒಂದೆರಡು ಮಾತನಾಡಿದ ಬಳಿಕ ನಮ್ಮ ಫಾದರ್ ಅವರು ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದೆ. ಅದರ ಬಳಿಕ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸುವ. ಎಲ್ಲರಿಗೂ ಧನ್ಯವಾದ. ನಿತ್ಯದರ್ ಚರ್ಚದ ಫಾದರ್ ಧರ್ಮಾತೀತವಾದ ಜಾತ್ಯತೀತವಾದ ಸೇವೆ ಮಲ್ತದೇರು ಅರೆಗೆ ದೇವೇರು ಇಂಚಿತ್ತಿ ಜನಸೇವೆ ಮಲ್ಪರೆ ಆರೋಗ್ಯ ಆಯುಷ್ಯನ್ನು ಕೊರಡು ಪಂಡದು 300 ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರು ಜನಾಬ್ ಅಬ್ದುಲ್ ರೆಹಮಾನ್ ಹಾರೈಸಿದ್ದಾರೆ.
ಹೊಸ ವಿಷಯಗಳನ್ನೆಲ್ಲ ಹೇಳಿದರು. ಸಮಯದ ಅಭಾವ, ಜಾಸ್ತಿ ಮಾತಾಡೋಂಥ ಅವಕಾಶ ಇಲ್ಲ. ಆದರೂ ಒಂದು ಘಟನೆ, ಯಾಕೆಂದರೆ ಒಳ್ಳೆಯ ಕಾರ್ಯಕ್ರಮ ಅಥವಾ ಒಳ್ಳೆಯ ಕೆಲಸ ಯಾರು ಮಾಡಿದಾಗ ಅದನ್ನು ಹೇಳುವಂಥದ್ದು ಆ ಮಾಡಿದ ವ್ಯಕ್ತಿಗೆ, ಮಾಡಿದವರಿಗೆ ಗೌರವ ಸೂಚಿಸುವಂಥ ಒಂದು ಸಮಾನ. ನನಗೆ ಒಂದು ಆಸೆ ಇತ್ತು, ಸಂದರ್ಭ ಬಂದಾಗ ಈ ಫಾದರ್ ಅವರಿಂದ ನಾನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಕೆಲಸವನ್ನು ಅಥವಾ ನಾನು ಪಡ್ಕೊಂಡ ಒಂದು ಒಳ್ಳೆಯ ಲಾಭವನ್ನು ಹೇಳ್ಬೇಕಂತ. ಆದರೆ ಭಗವಂತ ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವರ ಒಂದು ಕೊನೆಯ ಸೇವೆಯ ದಿನಗಳಲ್ಲಿ ಅದು ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ವಿಷಯ ಏನಂದರೆ, ಇಲ್ಲಿ ಒಂದು ಮಗು ಕಲಿತಾ ಇತ್ತು, ಒಂದು ತಾಯಿಗೆ 2 ಮಕ್ಕಳು. ಆ ಒಂದು ಮಗುವಿಗೆ ಕಲಿತಾ ಇದ್ದು 5th ಸ್ಟ್ಯಾಂಡರ್ಡ್, ಅಂದರೆ 5 ವರ್ಷ ಮುಂದಿನ ಘಟನೆ. ಬಹುಶಃ ಬಂದಾಗ ಮೊದಲಿನ ಘಟನೆ. ಆ ಮಗು ಕಲಿತಾ ಇತ್ತು. ಆ ಸಂದರ್ಭದಲ್ಲಿ 5th ಸ್ಟ್ಯಾಂಡರ್ಡ್ ಇತ್ತು ಆ ಮಗು. ಆ ಮಗುವಿನ ತಂಗಿ ಇಲ್ಲಿ ಅಡ್ಮಿಷನ್ಗೆ ಪ್ರವೇಶ, ಅಕ್ಕ ಹೋಗುವ ಶಾಲೆಗೆ ನಾನು ಕೂಡ ಹೋಗುವಂತ ಹಠ ಹಿಡಿಯಿತು. ಬಹುಶಃ ತಾಯಿ ಬಂದಾಗ ಇಲ್ಲಿ ಅವಕಾಶ ಸಿಗಲಿಲ್ಲ. ಯಾಕೆಂದರೆ ಕೆಲವು ಸಂಸ್ಥೆಗಳು ಅದರಿಂದ ನಿಯಮಗಳಿರ್ತದೆ. LKG UKG ಇಲ್ಲೇ ಕಲಿಬೇಕು. ಯಾಕೆಂದರೆ LKG UKG ಕಲಿತ ಮಕ್ಕಳಿಗೆ ಮಾತ್ರ ಅವಕಾಶ ಸಹಜ. ಯಾಕೆಂದರೆ ಅವರಿಗೆ ಕಲಿಸಲಿಕ್ಕೆ ಆಗುದಿಲ್ಲ ವ್ಯವಸ್ಥೆಗೆ. ಅದು ನಮಗೆ ಫುಲ್ ಆಗಿದೆ. LKG UKG ಇಲ್ಲಿ ಮಾಡಿದ ಮಕ್ಕಳಿದ್ದಾರೆ. ಈ ಮಗು ಬೇರೆ ಕಡೆ LKG UKG ಮಾಡಿದ್ರಿಂದ ಸ್ವಲ್ಪ ಸಮಸ್ಯೆ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್. ಹೀಗೆ ಬಂದು 1 ತಿಂಗಳಾಯಿತು. ಇಲ್ಲಿ ಅವಕಾಶ ಸಿಗುವುದಿಲ್ಲ, ಆ ಮಗು ಬೇರೆ ಶಾಲೆಗೆ ಹೋಗುವುದಿಲ್ಲ. ಹೀಗೆ ಆಯಿತು. ಕೊನೆಗೆ ಏನೋ ಒಂದು ಅನಿರೀಕ್ಷಿತವಾಗಿ ನನ್ನ ಒಂದು ಗಮನಕ್ಕೆ ಬಂತು. ನನ್ನನ್ನು ಅವರು ಕಾಂಟ್ಯಾಕ್ಟ್ ಆದರು. ನನಗೆ ಬಹುಶಃ ಫಾದರ್ ಅವರ ಸಂಪರ್ಕ ಇರಲಿಲ್ಲ ಆ ಕಾಲದಲ್ಲಿ. ನನಗೆ ಜಾಸ್ತಿ ಸಂಪರ್ಕ ಇದ್ದದ್ದು ರಾಣಿಪುರ ಶಾಲೆಯ ಫಾದರ್ ಅವರು. ಸೊ ಇವಾಗ ಪರಿಚಯದಲ್ಲಿ ನಾವು ಬಂದು ಮಾತಾಡೋದು ಅಷ್ಟೊಂದು ಸರಿಯಲ್ಲ ಅಂತೇಳಿ ನಾನು ಅವರನ್ನು ಕಾಂಟ್ಯಾಕ್ಟ್ ಆಗಿ, ಅವರು ಬಾಸಿಲ್ ಡಿಸೋಜ ಉಳ್ಳಾಲ ನಗರ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಅವರಿಗೆ ನಾವು ರಾಜಕೀಯವಾಗಿ ನಾವು ಕಾಂಟ್ಯಾಕ್ಟ್ ಇದ್ದೇವೆ ಬಾಸಿಲ್ ಡಿಸೋಜ ಮತ್ತು ನಾನು. ಅದು ಈ ವಿಷಯಕ್ಕೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ದಿವಸ ಬೆಳಿಗ್ಗೆ 7 ಗಂಟೆಗೆ ನಾನು, ಬಾಸಿಲ್ ಡಿಸೋಜ ಮತ್ತು ಆ ತಾಯಿ, ಆ ಮಗುವಿನ ತಾಯಿ 3 ಜನ ಬಂದು ಫಾದರ್ ರಿಕ್ವೆಸ್ಟ್ ಮಾಡಿದಾಗ ಒಂದು ಮಾತು ಚಾಚು ಹೇಳಿದ್ರೆ ಖಂಡಿತವಾಗಿ ಆ ಕ್ಷಣ ಒಪ್ಪಿಕೊಂಡು ನಮಗೆ ತುಂಬ ಸಂತೋಷ ಇತ್ತು. ಆ ಮಗುವಿಗೆ ಮತ್ತು ಆ ಕುಟುಂಬಕ್ಕೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಯಾಕಂದರೆ ಇಲ್ಲದ್ರೆ ಆ ಮಗು ಖಂಡಿತವಾಗಿ ಬೇಸಾಗಿ ಹೋಗ್ತಾ ಇಲ್ಲ. 1 ವರ್ಷ ಹೇಗೂ ವೇಸ್ಟ್ ಆಗ್ತಿತ್ತು, ಆಗಲೇ 1 ತಿಂಗಳು ವೇಸ್ಟ್ ಆಗಿದೆ. ಖಂಡಿತ ಆ ಒಂದು ಘಟನೆಯನ್ನು ಖಂಡಿತವಾಗಿ ನನಗೆ ಹೇಳಬೇಕು ಅಂತ ಒಂದು ಅವಕಾಶ ಕಾಯ್ತಾ ಇದ್ದೆ. ಹೀಗಾಯಿತು. ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಆ ಮಗು ಒಂದು ಹಿಂದೂ ಮಗು. ಇದರ ಮಧ್ಯೆ ದುಡಿದವರು ನಾನು ಒಂದು ಮುಸ್ಲಿಂ ಸಮುದಾಯದವರು. ಇದಕ್ಕೆ ಸಹಾಯ ಮಾಡಿದವರು ಒಂದು ಕ್ರಿಶ್ಚಿಯನ್ ಧರ್ಮದ ಧರ್ಮಗುರುಗಳು. 3 ಧರ್ಮದ ಒಂದು ಜನ ಸೇರಿಕೊಂಡು ನಾವು ಆ ಮಗುವಿಗೆ ಒಂದು ಭವಿಷ್ಯ ಕೊಟ್ಟದ್ದು ಖಂಡಿತವಾಗಿ ಅದೊಂದು ಸ್ಮರಣೀಯವಾದ ವಿಚಾರ. ಈಗ ನಮಗೆ ಇವರು ಹೇಳಿದ್ರು, ನಮ್ಮ ಲಾ ಸ್ಟೂಡೆಂಟ್ ಅವರು, ಒಂದು ತೆಂಗಿನ ಮರ, ಅದು ಅದರ ಗರಿ ಮಡಲು, ಅದು ಬಿದ್ದರೂ ಕಾಲ ಅದರ ಒಂದು ಅಚ್ಚಿ ಅಥವಾ ಅದರ ಒಂದು ಐಡೆಂಟಿಟಿ ಗುರುತು ಹಾಗೆ ಇರ್ತದೆ ಅಂತೇಳಿ. ಖಂಡಿತವಾಗಿಯೂ ಇದು ಕೂಡ ನಾನು ಹೇಳಿದ ಘಟನೆಗಳು ಒಂದು ಐಡೆಂಟಿಟಿ ಗುರುತಾಗಿದೆ. ನೀವು ಮರೆತಿರ್ಬೋದು ಅಥವಾ ನಿಮಗೆ ನೆನಪಿಲ್ಲದಿರೋದು, ಅದರ ಲಾಭ ಪಡ್ಕೊಂಡಂತ ನಾನು ಮತ್ತು ಆ ಮಗುವಿನ ಕುಟುಂಬ ಖಂಡಿತವಾಗಿಯೂ ನಮ್ಮ ಆಯುಷ್ಯ ಇರುವವರೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಘಟನೆ ಖಂಡಿತವಾಗಿಯೂ ನಾವು ಇಂಥ ಸಾರ್ವಜನಿಕವಾಗಿ ಹೇಳುವುದೇ ನಾವು ಅವರಿಗೆ ಕೊಡುವಂಥ ಒಂದು ಅತ್ಯುತ್ತಮ ಗೌರವ. ಖಂಡಿತವಾಗಿ ದೇವರು ನೀವು ಎಲ್ಲೇ ಇದ್ದರೂ ನೀವು ದೀರ್ಘಾಯುಷ್ಯವಾಗಿರಿ. ನಿಮ್ಮ ಸೇವೆ ಈ ಸಮಾಜಕ್ಕೆ, ನಿಮ್ಮ ಸಮುದಾಯಕ್ಕೆ, ಸರ್ವ ಧರ್ಮಕ್ಕೆ ಖಂಡಿತವಾಗಿಯೂ ಸದಾಕಾಲ ಲಭ್ಯವಿರಲಿ ಅಂತ ನಮ್ಮ ಭಗವಂತನ ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಸ್ಮಾಲ್ ಸಾಫಿ ಅವರು ಖಂಡಿತವಾಗಿ ಹೇಳಿದರು ಅರ್ಥಮದಲ್ಲಿ ಅವರ ಒಂದು ಸೇವೆ ಬಗ್ಗೆ. ಖಂಡಿತವಾಗಿಯೂ ಅವರು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸೇವೆ ಮಾಡುವಂಥ ವ್ಯಕ್ತಿ ಆಗಿದ್ದರೆ ಹೇಳಿಕೆ ಹೋದರೆ ಗಂಟೆಗಟ್ಟಲೆ ಉಂಟು. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಇದು ಈ ಧರ್ಮದ ಕ್ರಿಶ್ಚಿಯನ್ ಧರ್ಮದ ಒಂದು ಧರ್ಮಗುರುಗಳು ನಿಲ್ಕೊಳ್ಳುವಾಗ ಮುಸ್ಲಿಂ ಧರ್ಮದ ಒಂದು ಪ್ರತಿನಿಧಿಯಾಗಿ ಅವರು ಧರ್ಮ ಮರೆತು, ಧರ್ಮದ ಗಡಿ ಮರೆತು ಈ ಒಂದು ಸನ್ಮಾನ ಕಾರ್ಯ ಇಟ್ಟುಕೊಂಡದ್ದು ಅದೊಂದು ಉತ್ತಮ ಉದಾಹರಣೆ ಆಗಿದೆ. ಖಂಡಿತವಾಗಿಯೂ ನಮಗೆ ಫಾದರ್ಗಳಿಗೆ ಮುಂದಿನ ದಿನಗಳು ಭಗವಂತ ಶುಭಕರವಾಗಲಿ ಅಂತ ಆಶಿಸ್ತಾ, ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಪ್ರತಿಯೊಬ್ಬ ಮಾಧ್ಯಮದ ಮಿತ್ರ ಆಸಕ್ತಿಪರವಾಗಿ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಿತ್ಯದರ್ ಚರ್ಚಡ್ 37 ಅಭಿವೃದ್ಧಿ ಯೋಜನೆಯನ್ನು ಪಾಡೊಂದು ಅವೇನು ಮಲ್ತದು ನಿತ್ಯದರ್ ಚರ್ಚದ ಅಭಿವೃದ್ಧಿದ ಶಿಲ್ಪಿಯಾದ 6 ಮಾತೆರೆಗಳ ಮಾದರಿ ಆತೇರು ಪಂಡದು ನಿತ್ಯದರ್ ಚರ್ಚದ ಪಾಲನಾ ಸಮಿತಿ ಉಪಾಧ್ಯಕ್ಷರು ಬೆನೆಡಿಕ್ಟ್ ಡಿಸೋಜ ವಂದನೀಯ ಫಾದರ್ ಎಲಿಯಾಸ್ ಡಿಸೋಜರಿಗೆ ಸೇವಾ ವಿದಾಯದ ಅಭಿನಂದನೆಯನ್ನು ಸಂದಾಯರು. ಅಗಲಿಗೆ ಅವರ ಪಾಲಿಗೆ ಬಂದು ಅದು ವಿಧಿಯ ಸೋಲೆನ್ನಬಹುದು. ಆದರೂ ಆ ಸೋಲಿನಲ್ಲಿ ನಾವಿಂದು ಗೆಲುವನ್ನು ಆಚರಿಸಿ ಆ ಒಂದು ನೆನಪನ್ನು
ಅಮರವಾಗಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಫಾದರ್ ಎಲಿಯಸ್ ಅವರು 2014 ಮೇ 6ರಂದು ನಮ್ಮ ದೇವಮಂದಿರದ ಜವಾಬ್ದಾರಿಯನ್ನು ವಹಿಸಲು ಬಂದಿದ್ದರು. ಆವಾಗ ನಾನು ನಿತ್ಯದ ದೇವಮಂದಿರದ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ. ಉಪಾಧ್ಯಕ್ಷರು ಶ್ರೀ ಫ್ರಾನ್ಸಿಸ್ ಡಿಸೋಜ ಇದ್ದರು. ಆಗ ಅವರನ್ನು ನಾನು ಸ್ವಾಗತಿಸಿದ್ದೇನೆ. ಹಾಗೆಯೇ ಇವತ್ತು ಈ ಪಾಲನಾ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ. ಅವರನ್ನು ಬೀಳ್ಕೊಡಲು ನನಗೆ ಈ ಅವಕಾಶವನ್ನು ನಿತ್ಯಾನಂದ ಮಾತೆಯವರು ಒದಗಿಸಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವರ್ಗಾವಣೆ ಎಂಬುದು ಒಂದು ರೈಲಿನಲ್ಲಿ ಪ್ರಯಾಣ ಮಾಡಿದಂತೆ. ಆ ರೈಲಿನಲ್ಲಿ ಹತ್ತುತ್ತೇವೆ, ಆಮೇಲೆ ನಮ್ಮ ನಿರ್ಧಾರ ಬಂದ ಮೇಲೆ ನಾವು ಇಳಿತೇವೆ. ಹಾಗೆಯೇ ನಮ್ಮ ಫಾದರ್ ಅವರ ಬಸ್ ಸ್ಟ್ಯಾಂಡ್ ನಿಲ್ದಾಣ ಹತ್ತಿರ ಬಂದಿದೆ. ಇನ್ನು ಅವರು ತನ್ನ ಮುಂದಿನ ಪ್ರಯಾಣಕ್ಕೆ ಅಣಿಯಾಗುತ್ತಿದ್ದಾರೆ. ಫಾದರ್ ಅವರ ವಿಷಯ ಹೇಳುವುದಾದರೆ, ಅವರ ಮೆದುಳು ಮನಸ್ಸು ಒಂದು ಕಂಪ್ಯೂಟರ್ ಸರ್ವರ್ನಂತೆ. ಯಾವುದೇ ಒಂದು ವಿಷಯವನ್ನು ಆ ಸರ್ವರ್ನಲ್ಲಿ ಫೀಡ್ ಮಾಡಿದರೆ ಆಮೇಲೆ ಅದನ್ನು ಬದಲಿಸಲು ಬಹಳ ಕಷ್ಟ. ಫಾದರ್ ಅವರ ವಿದ್ಯಾಭ್ಯಾಸ ಕುರಿತಾಗಿ ಹೇಳುವುದಾದರೆ, ಫಾದರ್ ಅವರು BA ಪದವಿ, MA ಪದವಿ ಹಾಗೂ MPhil ಪದವಿಯನ್ನು ಪಡೆದಿರುತ್ತಾರೆ. ಅವರು ಕಥೋಲಿಕ್ ದೇಶದ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ ಯುವ ಜನಾಂಗದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಫಾದರ್ ಅವರು ನಮ್ಮ ನಿತ್ಯಾನಂದ ದೇವಮಂದಿರದಲ್ಲಿ 6 ವರ್ಷ ಸೇವೆ ಸಲ್ಲಿಸಿ ಹೊಸ ಯೋಜನೆಗಳಾದ 37 ಹೊಸ ಯೋಜನೆಗಳನ್ನು ಮಾಡಿ ತೋರಿಸಿದ ಈ ನಿತ್ಯಾನಂದ ಚರ್ಚಿನ ಶಿಲ್ಪಿ ಎನ್ನಬಹುದು. ಅವರ ಯೋಜನೆ ಕೆಲವನ್ನು ನಾನು ಹೇಳಲು ಇಚ್ಛೆಪಡುತ್ತೇನೆ. ನಮ್ಮ ಶಿಲುಬೆಗೆ LED ಲೈಟ್ಸ್, ಹೊಸ ಸೌಂಡ್ ಸಿಸ್ಟಮ್, ಹೊಸ ಕೀಬೋರ್ಡ್, ಹೊಸ ಮಾರ್ಗ, ಈ ಹಾಲಿನ ನವೀಕರಣ ಹಾಗೂ ಸೌಂಡ್ ಸಿಸ್ಟಮ್, ಶಾಲೆಗೆ ಹಾಗೂ ದೇವಾಲಯಕ್ಕೆ 30 kV ಜನರೇಟರ್, CCTV ಅಳವಡಿಕೆ, ನಿತ್ಯದ ವಾರ್ಷಿಕ ಸಂಚಿಕೆ, ಶಾಲೆಗೆ 2 ಬಸ್ಸುಗಳು, ಶಾಲೆಗೆ 5 kW ಸೋಲಾರ್ ಸಿಸ್ಟಮ್ ಕರೆಂಟ್, ಶಾಲೆಗೆ ದ್ವಾರ, ಹೆವಿ ಸೌಂಡ್ ಸಿಸ್ಟಮ್, ರಸ್ತೆಯ ಡಾಂಬರೀಕರಣ ಹಾಗೂ ನಮ್ಮ ಈ ಪಕ್ಕದಲ್ಲಿರುವ ತೋಟದಲ್ಲಿ 52 ಸಾಗುವಾನಿ ಗಿಡದ ಕೃಷಿ ಹಾಗೂ ಇನ್ನೂ ಹಲವಿದೆ, ಎಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ ಒಂದು ಯೋಜನೆಯನ್ನು ಮಾಡಿದ ನಮ್ಮ ಫಾದರ್‌ಗೆ ನಾವು ಖಂಡಿತವಾಗಿ ಋಣಿಯಾಗಿದ್ದೇವೆ. ಯಾವುದೇ ಕಾರ್ಯಕ್ರಮ ಇರಲಿ, ಇಲ್ಲಿ ಒಂದು ಪ್ರಚಾರಕ್ಕಾಗಿ ಫ್ಲೆಕ್ಸ್ ಬಂದು ಮುಟ್ತದೆ. ಆ ಫ್ಲೆಕ್ಸನ್ನು ಅವರಿಗೆ ಖುದ್ದಾಗಿ ಫೋಟೋಶಾಪ್ ಮಾಡಿ, ಎಡಿಟಿಂಗ್ ಮಾಡಿ, ಡಿಸೈನ್ ಮಾಡಿ ಅವರು ಕೊಡುವುದು ಅವರದೊಂದು ಉತ್ತಮ ಗುಣ. ಈ ಕಾರ್ಯಕ್ರಮವನ್ನು ಟಿಪ್ಪು ಸುಲ್ತಾನ್ ವೇದಿಕೆಯವರು ನಡೆಸಿಕೊಟ್ಟದ್ದು ನನಗೆ ತುಂಬ ಸಂತೋಷ ಆಯಿತು. ಅವರ ಒಂದು ಸೇವೆಯನ್ನು ನೀವು ಗುರುತಿಸಿ ಅವರಿಗೆ ಇಂದು ನೀವು ಸನ್ಮಾನ ಮಾಡ್ತೀರಿ, ನಿಮಗೆ ನಾವು ಖಂಡಿತ ಚಿರಋಣಿಯಾಗಿದ್ದೇವೆ. ಫಾದರ್ ಅವರ ಮುಂದಿನ ಸೇವೆ ತಣ್ಣೀರ್ಬಾವಿ ದೇವಮಂದಿರದಲ್ಲಿ ಮಾಡಲು ಸಿದ್ಧರಾಗಿದ್ದಾರೆ. ಅವರಿಗೆ ಅಲ್ಲಿ ಅವರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಅವರ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಆ ಭಗವಂತನು ಕರುಣಿಸಲಿ ಎಂದು ಬೇಡುತ್ತೇನೆ. ದೇವೇರು ತಂಕ್ಲೆಗೆ ಸಮಾಜ ಸೇವೆ ಮನ್ಪುನ ಅವಕಾಶನು ಒದಗಾದೇರು. ಅಂಚಾದ ಸಮಾಜಡು ಜಾತಿ ಧರ್ಮ ಭೇದನು ಮದತದು ಸಮಾಜ ಸೇವೆಯನ್ನು ಮಲ್ತದ. ಸಮಾಜಡು ಪ್ರತಿಭಾವಂತರಿಗೆ ನಮ್ಮ ಗೌರವ ಕೊರಡು, ಪ್ರತಿಯೊರಿಯಲ್ಲ ಗೌರವಿಸಾವಡು. ಇನಿ ಟಿಪ್ಪು ಸುಲ್ತಾನ್ ಅಭಿಮಾನಿಲೇನ ಮಹಾವೇದಿಕೆದಗಳು ಸಮ್ಮಾನ ಮಲ್ತಿನವು ಖುಷಿ ಆತನು. ಅಕ್ಲೆಗೆ ದೇವೇರು ನನ್ನಲಾತ ಸಮಾಜ ಸೇವೆಯನ್ನು ಮನ್ಪರ ಅವಕಾಶನು ಕೊರಡು ಪಂಡದು. ನಿತ್ಯ ಚರ್ಚಿದ್ದು ವರ್ಗಾವಣೆ ಪಡೆಯೊಂದು ಪುನಃ ವಂದನೀಯ ಫಾದರ್ ಎಲಿಯಾಸ್ ಡಿಸೋಜ ಆಶೀರ್ವಚನ ಅಭಿನಂದನದ ಪಾತ್ರ ಪಂಡೇರು. ಕಾರ್ಯಕ್ರಮದಿಂದ ನಾನು ಹೇಳುವುದೇನೆಂದರೆ, ನಾನು ಇಷ್ಟ ತನಕ ಸುಮಾರು ಸಾಧಾರಣ ಒಂದು 10-20
ಬೀಳ್ಕೊಡುಗೆ ಸಮಾರಂಭವನ್ನು ಸ್ವೀಕರಿಸಿದ್ದೇನೆ. ಆದರೆ ಅದೆಲ್ಲ ನಮ್ಮ ಸಂಸ್ಥೆಯ ಸಂಘಟನೆಗಳು ಅಂತ ಹೇಳ್ತೇನೆ. ನಮ್ಮ ಚರ್ಚಿನ ಸಂಘಟನೆಗಳಿರ್ಬೋದು, ನಮ್ಮ ಶಾಲಾ ಕಾಲೇಜಿನ ಸಂಘಟನೆಗಳಿರ್ಬೋದು. ಆದರೆ ಇದು ಬಿಟ್ಟು ಒಂದು ಸಾಮಾಜಿಕ ಸಂಘಟನೆ ಸನ್ಮಾನ ಮಾಡಿದ್ದು ಅಥವಾ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದು ಇದು ಮೊದಲ ಬಾರಿ. ಇದರಿಂದ ನಾನು ಒಂದು ದೊಡ್ಡ ಪಾಠವನ್ನೇ ಕಲಿತಿದ್ದೇನೆ. ಇವತ್ತು ನಾವು ನಮ್ಮ ಈ ಜ್ಯೂರಿಸ್ಡಿಕ್ಷನ್ ಹೇಳ್ತಾರೆ, ಅದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕು. ನಮ್ಮ ಒಂದು ಚೌಕಟ್ಟಿನಲ್ಲಿ ಬಿಟ್ಟು ನಾವು ಸ್ವಲ್ಪ ವಿಶಾಲ ಮನಸ್ಕರಾಗಿ ಮುಂದಕ್ಕೆ ಹೋಗಬೇಕು, ಹೊರಗಡೆ ಹೋಗಬೇಕು. ಇಂಥ ಅಂದರೆ ಸಮಾಜದಲ್ಲಿ ಯಾವ ಜಾತಿ ಧರ್ಮ ಭೇದ ಭಾವವನ್ನು ಪರಿಗಣಿಸದೆ ಯಾರು ಸಾಧಕರಿರ್ತಾರೆ ಅವರಿಗೆ ನಾವು ಗೌರವ ಕೊಡಬೇಕು. ಯಾವ ಧರ್ಮದವರಿರಲಿ, ಜಾತಿಯವರಿರಲಿ, ಅವರ ಸಾಧನೆಗೆ, ಅವರ ಟ್ಯಾಲೆಂಟಿಗೆ ನಾವು ಗೌರವ ಕೊಡಲೇಬೇಕು. ಇದೇ ರೀತಿ ಈಗ ಇಲ್ಲಿ ನನ್ನ ಇಷ್ಟ ತನಕದ ಜೀವನದಲ್ಲಿ ಏನು ನಡೀತಾ ಇತ್ತಂದರೆ, ನಾನು ಒಂದು ನಮ್ಮ ಏನು ಹೇಳ್ತಾರೆ, ನಮ್ಮ ಗುರು ಆಗಿರುವಂಥ ಯೇಸು ಕ್ರಿಸ್ತರ ಒಂದು ಸಂದೇಶ ನಾನು ಪಾಲಿಸ್ತಾ ಬಂದಿದ್ದೆ. ಅದೇನೆಂದರೆ, ನಿಮ್ಮ ನೆರೆಕರೆಯವರನ್ನು ಪ್ರೀತಿಸಿ, ಲವ್ ಯುವರ್ ನೇಬರ್ಸ್ ಅಂತ. ಸೊ ಇಲ್ಲಿ ನನ್ನ ಬಂದ ತಕ್ಷಣ ಯಾರು ನೇಬರ್ಸ್ ಇದ್ದಾರೆ, ಇಲ್ಲಿ ನೋಡುವಾಗ ಈ ಸೈಡ್ನಲ್ಲಿ ಎಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ, ಆ ಸೈಡ್ನಲ್ಲಿ ನೋಡುವಾಗ 2 ಹಿಂದೂಗಳ ಕುಟುಂಬ, ನಮ್ಮ ಕಂಪೌಂಡ್ನ ನೆಕ್ಸ್ಟ್ ಜಂಪ್ ಮಾಡಿದರೆ ಹಿಂದೂಗಳ ಕುಟುಂಬ, 3 ಮುಸ್ಲಿಮರ ಕುಟುಂಬ. ಅಲ್ಲಿ ಮೇಲೆ ಫಸ್ಟ್ ಕುಟುಂಬ ನಾವು ನೋಡಿದರೆ ನಮ್ಮ ಈ ಸೂಪರ್ ಬಜಾರಿನ ಓನರ್ ಪಾರ್ಟ್ನರ್ಸ್ ಇದ್ದಾರಲ್ಲ, ಮೊಹಮ್ಮದ್ ಖಾನ್ ಅವರದ್ದು ಫಸ್ಟ್ ಮನೆ. ಅವರ ಮನೆಗೆ ನಾನು ವಿಸಿಟ್ ಕೊಟ್ಟಿದ್ದೆ. ಅವರು ತಕ್ಷಣ ನನಗೆ ಎಲ್ಲ ತಿನ್ನಲಿಕ್ಕೆ ತಂದು ಕೊಟ್ಟರು, ಕೂತ್ಕೊಂಡು ಮಾತಾಡಿದೆ. ಅದು ಒಂದು ಸಲ ಭೇಟಿ ಕೊಟ್ಟಿದ್ದೇನೆ. ಅವರು ತುಂಬ ಚೆನ್ನಾಗಿ ಆದ್ಮೇಲಾಗಿ ಮಾತಾಡಿದರು. ಮತ್ತು ನಮಗೆ ಏನೆಲ್ಲ ಸಪ್ಲೈಸ್ ಬೇಕು ಅದನ್ನೆಲ್ಲ ನಾವು ಅರೇಂಜ್ಮೆಂಟ್ ಮಾಡ್ತೇವೆ, ಒಂದು ಫೋನ್ ಮಾಡಿ ಅಂತ ಹೇಳಿದರು. ಅದ ನಂತರ ನೆಕ್ಸ್ಟ್ ಮನೆ ಇವರದು, ನಮ್ಮ ಶಾಪಿಯವರು. ನಮ್ಮ ಫಸ್ಟ್ ಶಾಪಿಯವರದ ಭೇಟಿ ನನಗೆ ಆದದ್ದು ಯಾವಾಗಂದರೆ, ನಮ್ಮ ಶಾಲೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಬಂತು. ಆ ಸಂದರ್ಭದಲ್ಲಿ ಇವರು ಹ್ಯೂಮನ್ ರೈಟ್, ಮಾನವ ಹಕ್ಕುಗಳ ಹೋರಾಟಗಾರ. ಅವರನ್ನು ನೋಡಿದ್ದು ನಾನು ಮಾನವ ಹಕ್ಕುಗಳ ಹೋರಾಟಗಾರನಾಗಿ ನಮ್ಮ ಶಾಲೆಯಲ್ಲಿ ಅವರು ಪ್ರತ್ಯಕ್ಷರಾದರು. ಅಂದಿನಿಂದ ನಾವೊಂದು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿದರು, ಇದು ನಮ್ಮ ದೇಶ, ಇದರಲ್ಲಿ ಏನೇ ಸಮಸ್ಯೆ ಆದರೂ ನಾವೇ ಅದನ್ನು ಪರಿಹಾರ ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸಿ. ಅದು ಒಂದು ಪರಿಸ್ಥಿತಿಯನ್ನು ಎಷ್ಟು ತಿಳಿಗೊಳಿಸಿದಂದರೆ ನಾವು ಅವರನ್ನು ಮರೆಯುವಂತಿಲ್ಲ. ಯಾಕಂದರೆ ಯಾವುದೇ ಒಂದು ಕೋಮುಗಲಭೆ ಆಗುವಂಥ ಪರಿಸ್ಥಿತಿ ಬರುವಾಗ ನಮಗೆ ಹೆಲ್ಪ್ ಮಾಡಿದವರಲ್ಲಿ ಒಬ್ಬರು ಇವರು, ಮತ್ತೊಬ್ಬರು ನಮ್ಮ MLA UT ಖಾದರ್ ಅವರು. ಅವರಿಗೆ ಫೋನ್ ಮಾಡಿದೆ, ಏನು ಮಾಡಬೇಕು ಸರ್ ನಾವು ಹೀಗಾಗಿ. ಅವ್ರು ತಕ್ಷಣ ಹೇಳಿದರು, ಮಕ್ಕಳ ಬಗ್ಗೆ ನೀವು ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಲೆಕ್ಚರರ್ಸ್ ನಿಮಗೆ ನಾಳೆ ಕೂಡ ಸಿಗ್ತಾರೆ, ಟೀಚರ್ಸ್ಗಳು ನಾಳೆ ಕೂಡ ಸಿಗ್ತಾರೆ, ನಿಮಗೆ ಬೇರೆಯವ್ರನ್ನ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಬೋದು, ಆದರೆ ಮಕ್ಕಳ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ. ಆಯಿತು, ಮಕ್ಕಳಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟೆವು. ಅದು ಸಮಸ್ಯೆ ಪರಿಹಾರ ಮಾಡೋದರಲ್ಲಿ ಇವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಚೈಲ್ಡ್ ಲಾಕ್ ಅವರಿಗೆ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಇದು ಅಂಥದ್ದು ಒಂದು ಪರಿಸ್ಥಿತಿ ಅಲ್ಲ, ಇದು ನಾವು ಬೇರೆ ದೃಷ್ಟಿಯಲ್ಲಿ ಇದನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಜೊತೆ ಸೇರಿಕೊಂಡು ಈ ಸಮಸ್ಯೆ ಪರಿಹಾರ ಮಾಡಿದ್ದಾರೆ. ಇಸ್ಮಾಲ್ ಶಾಫಿಗಳು ಅಲ್ಲಿಂದ ನಮ್ಮ ಏನು ಹೇಳ್ತಾರೆ ಫ್ರೆಂಡ್ಶಿಪ್, ನಾವು ಮಿತ್ರರಾಗಿ ಬೆಳೆದರು. ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆಚ್ಚಾಗಿ ನಿಮ್ಮ ಇಫ್ತಾರ್ ಕೂಟಗಳಲ್ಲಿ ನಾನು ಭಾಗವಹಿಸಿ ಭಾಷಣ ಮಾಡುವಾಗ ಎಲ್ಲ ಇವರು ಅಲ್ಲೇ ಇರ್ತಾರೆ. ಒಂದು ಸಲ ತುಕ್ಕೋಟ್ನಲ್ಲಿ ಹೋಗಿದ್ದೆ, ಮತ್ತೊಂದು ಸಲ ಅಲ್ಲಿ ಮದನಿ ಸ್ಕೂಲಲ್ಲಿ ಕಾರ್ಯಕ್ರಮ ಇತ್ತು, ಇನ್ನೊಂದು ಕಡೆ ನಮ್ಮ ಪಸುಪುರಲ್ಲಿ ನಿರ್ದೇಶಕರಾಗಿದ್ದಂಥ ವಿದ್ಯಾಧರ್ ಶೆಟ್ಟಿ ಅವರ ಜೊತೆ ಸೇರಿ ಎಲ್ಲ ಕಡೆ ಉಳ್ಳಾಲದಲ್ಲಿ ಅಲ್ಲಿ ಇಲ್ಲಿ ನಾನು ತುಂಬ ಕಡೆ ಅವಕಾಶ ಸಿಕ್ಕಿದೆ ನನಗೆ ಮುಸ್ಲಿಮರ ಜೊತೆ ಸೇರಲಿಕ್ಕೆ. ಮತ್ತು ಮೊನ್ನೆ ಕೂಡ ಈ ಪೌರತ್ವದ ಬಗ್ಗೆ ಕಾರ್ಯಕ್ರಮ ಮಾಡೋದರಲ್ಲಿ ಒಂದರಲ್ಲಿ ನಾನು ಇಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹೀಗೆ ಮುಸ್ಲಿಂ ಸಂಘಟನೆಗಳ ಜೊತೆ ಸೇರಿ ನಾನು ಮಿಕ್ಸ್ ಆಗಿದ್ದೆ. ಅದು ಬಿಟ್ಟರೆ ಬೇರೆ ಜಾಸ್ತಿ ಏನೂ ಇಲ್ಲ. ನನ್ನ ಮೇನ್ ಕೆಲಸ ಅಂದರೆ ಇಲ್ಲಿ ನನ್ನ ನೇಬರ್ಸ್ಗಳ ಜೊತೆ ಒಳ್ಳೆಯ ಸಂಬಂಧದಲ್ಲಿ. ಇಲ್ಲಿ ನಾನು ಈ ತೋಟದಲ್ಲಿ ಕೆಲಸ ಮಾಡುವಾಗ
ನನ್ನ ಮತ್ತೆ ಶಾಪಿಯವರ ಭೇಟಿ, ಅವರ ಕಂಪೌಂಡಲ್ಲಿ ನಾನು ನನ್ನ ಕಂಪೌಂಡಲ್ಲಿ ತುಂಬ ಮಾತುಕತೆ ನಾವು ಮಾಡುವುದು, ಯಾವುದೇ ಎಲ್ಲ ವಿಷಯ ಬರ್ತದೆ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋದು. ಹೀಗೆ ಅವರ ಮಿಸ್ಸಸ್ ಕೂಡ ಇರ್ತಾರೆ, ಅವರ ಮಕ್ಕಳು ಕೂಡ ಇರ್ತಾರೆ. ನಾವು ಹೀಗೆ ಬೆಳೆದಿದ್ದೇವೆ. ಕೆಲವು ತಿಂಗಳಿಂದ ಇಲ್ಲಿ ಲಾಕ್ಡೌನ್ ಆಗಿತ್ತು. ಆ ಸಂದರ್ಭದಲ್ಲಿ ಇವರು ಹೆಚ್ಚಾಗಿ ಸಿಗ್ತಾ ಇದ್ದಾರೆ. ನಾನು ಯಾವಾಗ ಕೇಳಿದವರ ಏನು ಮನೆಯಲ್ಲೇ ಹೊರಟಿದ್ರೆ ಸರ್ ನೀವು ಅಂತ. ಈಗ ಲಾಕ್ಡೌನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಕೂಡ ಓಡಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮನೆಯಲ್ಲಿ ಕೂತ್ಕೊಂಡು ಆರ್ಗನೈಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಹೀಗೆ ನಮ್ಮ ಕಾಂಟ್ಯಾಕ್ಟ್ ಹೀಗೆ ಮಾತಾಡಿ ನಾವು ತುಂಬ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಮತ್ತು ನಮ್ಮ ಯೋಜನೆಗಳು ಇಲ್ಲೊಂದು ಹಾಲ್ ಆಗಬೇಕಿತ್ತು, ಅದನ್ನು ಕೂಡ ಅವರು ಹೇಳ್ತಾ ಇದ್ರು, ಹಾಲ್ ಒಂದು ಆಗಲಿ ಸರ್ ನಿಮ್ಮದು ಬೇಗನೆ ಅಂತ. ಅದಕ್ಕೆ ನಮಗೆಲ್ಲ ಲೈಸೆನ್ಸ್ ಎಲ್ಲ ಬಂದಿದೆ ಹಾಲ್ ಮಾಡಲಿಕ್ಕೆ. ಆದರೆ ನನಗೆ ಏನು ಟ್ರಾನ್ಸ್ಫರ್ ಇದು ಪ್ರಾಬ್ಲಮ್ ಬಂತು. ಅಂದರೆ ಮೊದಲು 6 years ಇರಲಿಲ್ಲ, ನಮಗೆ 7 years ಇತ್ತು. ಈ ವರ್ಷದಿಂದ 6 years ಆಗಿದೆ, 1 ವರ್ಷ ಶಾರ್ಟ್ ಆಗಿದೆ. ಅದಕ್ಕೋಸ್ಕರ ನನಗೆ ಈ ಕೆಲಸ ಮಾಡಲಿಕ್ಕಾಗಲ್ಲ. ಇನ್ನೆರಡು ಪ್ರಾಜೆಕ್ಟ್ ಉಂಟು, ಅದು ಕೂಡ ಹೆಲ್ಡ್ ಅಪ್ ಆಗಿದೆ ಬಿಕಾಸ್ ಆಫ್ 6 years ಪ್ರಾಬ್ಲಮ್. ಇದು ಫಸ್ಟ್ ಟೈಮ್ ಬರ್ತಾ ಇದೆ 6 years ಅಂತ ಹೇಳಿ. ಅದು ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ನೀವೇನು ಈ ಸಲ ಹೇಳ್ತಾ ಇದ್ದೀರಿ ಅದು ನಿಜ ಅಂತ ಆಗ್ತಿತ್ತು. ಆದರೆ ನಾನೇನು ಅಷ್ಟೇನು ಇಂಪ್ಲಿಮೆಂಟೇಷನ್ನಲ್ಲಿ ಸ್ವಲ್ಪ ಹಿಂದಕ್ಕಿದ್ದೇನೆ. ಇಲ್ಲದ್ರೆ ಅದು 3 ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಆದರೆ ನಮ್ಮ ಇಡೀ ಈ ನಿತ್ಯದಲ್ಲಿನ ಶೇಪೆ ನಮ್ಮ ಅಂದರೆ ಈ ಧರ್ಮಕೇಂದ್ರದ ಒಂದು ಚಂದ ಇನ್ನೂ ಕೂಡ ಆಗ್ತಿತ್ತು ಅಂತ ಹೇಳ ಬಯಸ್ತೇನೆ. ನಮ್ಮ ಜೊತೆ ನಮ್ಮ ತುಂಬ ಜನ ಅಸೋಸಿಯೇಟ್ ಮಾಡ್ತಾ ಇದ್ದೇವೆ. ನಾವು ಮುಸ್ಲಿಮರು, ಹಿಂದೂಗಳು ಒಟ್ಟು ಸೇರಿ ನಾವು ಸಮಾಜದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಇಸ್ಮಾಲ್ ಶಾಫಿಯವರನ್ನು ನಾವು ಒಂದು ಸಾಮಾನ್ಯ ಜನರಾಗಿ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಲ್ಲಿ ಒಂದು ಹೋರಾಟದ ಒಂದು ಇದು ಉಂಟು, ಟ್ಯಾಲೆಂಟ್ ಉಂಟು ಅವರಿಗೆ. ಅದೊಂದು ರೀತಿಯ ಕ್ಯಾರಿಸಮ್ ಹೇಳ್ತಾರೆ. ಈಗ ಒಂದು ಇಂಡಿಪೆಂಡೆಂಟ್ ಆಗಿ ಸಂಘಟನೆ ಮಾಡಿದ್ದಾರೆ ಅವರು, ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅಂತ. ಎಲ್ಲಿಯಾದರೂ ಯಾರೋ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅವರನ್ನು ಗುರುತಿಸಿ ಅವರು ಐಡೆಂಟಿಫೈ ಮಾಡಿ ಅವರಿಗೆ ಸನ್ಮಾನ ಮಾಡುವುದು ಅಥವಾ ಅವರ ನೆರವಿಗೆ ಹೋಗ್ತಾರೆ. ಕಳೆದ ಒಂದು ಸಲ ಅಲ್ಲಿ ಆನೆಮಂಗಳೂರಿನಲ್ಲಿ ಒಬ್ಬ ಹಿಂದೂ ಯುವಕ ಇದರಲ್ಲಿ ಬಿದ್ದ ನದಿಯಲ್ಲಿ. ಆ ಸಂದರ್ಭದಲ್ಲಿ ಅವನ ರಕ್ಷಣೆಗೆ ಹೋದವರು ಮುಸ್ಲಿಂ ಹುಡುಗರು, ಆ ಕಡೆಯಿಂದ ಹೋಗ್ತಿದ್ದವರು ಎಲ್ಲ. ಆ ದಿವಸ ಏನೋ ಹಬ್ಬ ಇತ್ತು ಅವ್ರದ್ದು, ಅದು ಬಿಟ್ಟು ಅವರು ಆ ಹುಡುಗನ ರಕ್ಷಣೆಗೆ ಹೋಗಿ ಅದನ್ನೆಲ್ಲ ಕೆಲಸ ಒಳ್ಳೆಯ ರೀತಿಯಲ್ಲಿ ಮಾಡಿದರು. ಹೀಗೆ ಈ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾರು ಜಾತಿ, ಧರ್ಮ, ಮತ, ಭೇದ ಭಾವ ಇಲ್ಲದೆ ನಾವು ಮಾಡುವಂಥ ಒಂದು ಒಳ್ಳೆಯ ಮನಸ್ಸು, ಮತ್ತು ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಇನ್ನೂ ಮಾಡಲಿಕ್ಕೆ ಉತ್ತೇಜನ ನೀಡುವಂಥ ಒಂದು ಸಂಘಟನೆ ಇದು. ಹೀಗೆ ಈ ಸಂಘಟನೆ ಸುಲಭ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ, ಯಾಕೆಂದರೆ ಅದೊಂದು ವ್ಯವಸ್ಥೆ, ಅದೊಂದು ಚೌಕಟ್ಟದ್ದು ಉಂಟು ಅಲ್ಲಿ. ಆದರೆ ಆ ಚೌಕಟ್ಟಿಂದ ಹೊರಗೆ ಹೋಗಲಿಕ್ಕೆ ಕಷ್ಟ. ಅವರ ಏನು ಲೈನ್ ಹಾಕಿದ್ರಿಂದ ದಾಟಿ ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ರಾಜಕೀಯವಾಗಿ ನಾವು ಕೆಲಸ ಮಾಡುವಾಗ ಕೂಡ ಅವರು ಮೇಲಿನ ರಾಜಕೀಯ ಲೀಡರ್ಸ್ಗಳು ಹೇಳಿದಾಗೆ ಹೋಗ್ತಾ ಹೊರತು ಒಂದು ಹೆಜ್ಜೆ ಮುಂದಕ್ಕೆ ಅಥವಾ ಹಿಂದಕ್ಕೆ ತೆಗೆಯಲಿಕ್ಕೆ ಆಗುತ್ತದೆ. ಈ ರೀತಿ ಇರ್ತದೆ. ಆದರೆ ಇದು ಸ್ವತಂತ್ರವಾಗಿ ಅವರೊಂದು ಸಂಘಟನೆ ಮಾಡಿ ಸೇವೆ ಸಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಸುಲಭ. ಆದರೆ ಅಲ್ಲಿ ಈಗ ಸಮಾಜದಲ್ಲಿ ಕೆಲಸ ಮಾಡುವಾಗ ಎಷ್ಟೋ ರೀತಿಯ ವಿರೋಧತೆ ಉಂಟು. ಎಲ್ಲ ವಿಷಯಗಳನ್ನು ನಾವೀಗ ಧಾರ್ಮಿಕ ಒಂದು ದೃಷ್ಟಿಕೋನದಲ್ಲಿ ಅಳೆಯುವಂಥ ಒಂದು ಇತ್ತೀಚಿನ ಕಾಲದಲ್ಲಿ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಹೋದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ವಿರೋಧ ಬರ್ತದೆ. ಯಾಕೆ? ನೀವು ಯಾಕೆ ಬಂದದ್ದು? ನೀವು ಯಾರು? ನಮ್ಮ ಸಮುದಾಯಕ್ಕೆ ನಾವಿದ್ದೇವೆ. ಇದ್ದಾರೆ ಅವರು, ಅದನ್ನು ಮಾಡೋದು ಮಾತ್ರ ಏನಿಲ್ಲ, ಯಾರ ಹೆಲ್ಪಿಗೆ ಏನೂ ಆಗೋದಿಲ್ಲ. ಆದರೆ ಯಾರಾದರೂ ಹೆಲ್ಪ್ ಮಾಡುವಾಗ ಅವರನ್ನು ವಿರೋಧಿಸಲಿಕ್ಕೆ ಅವರು ಮಾಡ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಆದರೆ ಧೈರ್ಯದಿಂದ, ಛಲದಿಂದ ಇದು ಮಾಡ್ತಾ ಇದ್ದಾರೆ. ನಾವು ನಿಜವಾಗಿಯೂ ಶಾಪಿಯವರೇ, ನಿಮ್ಮ ಬಗ್ಗೆ ನಾವು ತುಂಬ ಕನ್ಸರ್ನ್ ಉಂಟು ನಮಗೆ ನಿಮ್ಮ ಬಗ್ಗೆ. ಯಾಕೆಂದರೆ ನಿಮ್ಮ ಮಾಡುವಂಥ ಕೆಲಸ ಕಷ್ಟದ ಕೆಲಸ, ಅದು ಯಶಸ್ವಿ ಆಗಲಿ. ಮತ್ತು
ಮಾಧ್ಯಮಗಳಲ್ಲಿ ಕೂಡ ಇದ್ದಾರೆ. ಫೇಸ್ಬುಕ್ನಲ್ಲಿ ಬರೆಯುವಂಥ ಬರಹಗಳು ಅಥವಾ ಅವರ ಪ್ರೆಸ್ ಕಾನ್ಫರೆನ್ಸನ್ನು ನೋಡಿದರೆ ಎಷ್ಟು ಧೈರ್ಯ ಉಂಟಂತ ಅಲ್ಲಿ ಗೊತ್ತಾಗ್ತದೆ. ಮೊನ್ನೆ ತಾನೇ ಅವರೊಂದು ಪ್ರೆಸ್ ರಿಲೀಸಲ್ಲಿ ಹೇಳಿದ್ದು, ಈಗ ವೈದ್ಯರ ಭ್ರಷ್ಟಾಚಾರ, ಈ ಕೊರೋನಾ ಸಂದರ್ಭದಲ್ಲಿ ವೈದ್ಯರು ಮಾಡುವಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಬಯಲಿಗೆ ಎಳೆದಿದ್ದಾರೆ. ಆದರೆ ವಿರೋಧತೆ ಇರ್ತದೆ ಅವರಿಗೆ, ಥ್ರೆಟ್ಸ್ ಎಲ್ಲ ಬರ್ಬೋದು. ನಮ್ಮ ಹಾಸ್ಪಿಟಲ್ ಬಗ್ಗೆ, ನಮ್ಮ ಡಾಕ್ಟರ್ ಬಗ್ಗೆ, ನಮ್ಮ ರಾಜಕೀಯ ಲೀಡರ್ಸ್ ಬಗ್ಗೆ ಏನಾದರೂ ಅವರು ಮಾತಾಡಲಿಕ್ಕೆ ಹೋದರೆ ಖಂಡಿತವಾಗಿ ವಿರೋಧ ಬಂದೇ ಬರ್ತದೆ. ಆದರೆ ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಕಲೆ ಅವರಲ್ಲಿ ಉಂಟು. ಅದನ್ನು ನಾವೆಲ್ಲ ಸಹಾಯದಿಂದ ಅವರನ್ನು ಮುಂದಕ್ಕೆ ಹೆಲ್ಪ್ ಮಾಡಬೇಕು. ನಮ್ಮ ಸಂಘಟನೆ ಅಂದರೆ ಇನ್ನೂ ಕೂಡ ಬೆಳೆಯಲಿ ನಿಮ್ಮ ಸಂಘಟನೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ ಮಹಾಸಂಘಟನೆ ಇನ್ನೂ ಕೂಡ ಬೆಳೆಯಲಿ, ಇನ್ನೂ ಕೂಡ ಒಳ್ಳೆಯ ಕೆಲಸ ಆಗಲಿ, ಧೈರ್ಯವಾಗಿ ಮುನ್ನಡೆಯಿರಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ಹಾಗೂ ನನಗೆ ಈ ರೀತಿಯ ಒಂದು ಸಮಾರಂಭ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕುತ್ಕೊಂಡು ನಮ್ಮ ಜೊತೆ ಇದ್ದೀರಿ, ನಿಜವಾಗಿಯೂ ನಿಮಗೆ ಸೆಲ್ಯೂಟ್ ಹೊಡೆದು ನನ್ನ ಮಾತುಗಳು. ಕಾನೂನು ವಿದ್ಯಾರ್ಥಿ ಹಫೀಸ್ ಸ್ವಾಗತ ನಿರೂಪಣೆ ಮಲ್ತದ್ದು ಸೊಲ್ಮೆ ಸಂದಾಯರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಕ್ಕೆ, ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ನಾನೊಂದು 2 ಮಾತು ಆಡಲೇಬೇಕು ಫಾದರ್ ಇಲಿಯಾಸ್ ಡಿಸೋಜ ಅವರ ಬಗ್ಗೆ. ನಾನು ಹಲವು ಬೀಳ್ಕೊಡುಗೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ. ಪ್ರತಿಯೊಂದು ಧರ್ಮಗಳಲ್ಲಿಯೂ ಧರ್ಮಗುರುಗಳಿರ್ತಾರೆ. ಮುಸ್ಲಿಮ್ಸ್ಗಳಲ್ಲಿ ಆಗಿರ್ಬೋದು, ಹಿಂದೂಸ್ಗಳಲ್ಲಿ ಆಗಿರ್ಬೋದು, ಕ್ರೈಸ್ತರಲ್ಲಿ ಆಗಿರ್ಬೋದು. ಅಲ್ಲಿಯ ಧರ್ಮಗುರುಗಳು ಬೇರೆ ಕಡೆ ವರ್ಗಾವಣೆ ಆಗುವಾಗ ಅಥವಾ ಬೇರೆ ಕಡೆ ಅಥವಾ ನಿವೃತ್ತಿ ಆಗುವಾಗ ಆಯಾ ಧರ್ಮದವರು ಮಾತ್ರ ಮಾಡ್ತಾರೆ. ನಿಜವಾಗಿಯೂ ಈ ಶಾಫಿ ಬಾಬುಕಟ್ಟೆ ಅವರು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂದರೆ ನನಗೆ ಬಹಳ ಒಂದು ಕುತೂಹಲ ಆಗ್ತದೆ. ಈ ಫಾದರ್ನ ಬೀಳ್ಕೊಡುಗೆ ಸಮಾರಂಭದವರಿಗೆ ಶಾಫಿ ಬಾಬುಕಟ್ಟೆ ಅವರು ಹಮ್ಮಿಕೊಂಡಿದ್ದಾರೆ ಅಂದರೆ ಆ ಫಾದರ್ನ ಸಾಧನೆ ಏನಾಗಿರ್ಬೋದು, ಅವರು ಜನರಲ್ಲಿ ಯಾವ ರೀತಿ ಬೆರೆತಿರ್ಬೋದು, ಒಂದು ಗುರುವಿನಲ್ಲಿ ಎಷ್ಟು ಮೌಲ್ಯ ಇದೆ ಎಂಬುದು ಮುಖ್ಯವಲ್ಲ, ಆ ಗುರು ಇತರರಿಗೆ ಮೌಲ್ಯವನ್ನು ಹೇಗೆ ತಲುಪಿಸ್ತಾರೆ ಎಂಬುದು ಬಹಳ ಮುಖ್ಯ. ನಾವು ಭಾರತೀಯರಾದ ನಾವು ಹೆಚ್ಚು ಮಾತನಾಡುತ್ತೇವೆ ಮತ್ತು ಮಾತನಾಡಿದಂತೆ ನಡೆಯುವುದಿಲ್ಲ ಎಂಬ ಧೋರಣೆನ ಒಳಗಾಗಿದೆ. ಆದರೆ ಫಾದರ್ ಎಲ್ಲಕ್ಕೆ ತದ್ವಿರುದ್ಧವಾಗಿ ತಾವು ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿ, ಒಂದು ತೆಂಗಿನ ಮರ ಹೇಗೆ ಸಣ್ಣದಿಂದ ಹೇಗೆ ಬೆಳೆದು ಬರ್ತದೆ, ಅದರ ಪ್ರತಿಯೊಂದು ಒಂದು ತೆಂಗಿನ ಮರವನ್ನು ನೀವು ನೋಡಿ, ಆ ತೆಂಗಿನ ಮರದಲ್ಲಿ ಒಂದೊಂದು ಅಚ್ಚಿ ಇರ್ತದೆ, ಅದರ ಗರಿ ಅಚ್ಚಿ. ಯಾಕೆಂದರೆ ಅದು ನಮಗೆ ಕಾಣೋ ಗೊತ್ತಾಗ್ತದೆ, ಅದು ಹಿಂದೆ ಗರಿ ಬಿದ್ದ ಅಚ್ಚೆಲ್ಲ ಕಾಣ್ತದೆ. ಅದೇ ಥರ ಈ ಪರಿಸರ ಎಂದಿಗೂ ಮರೆಯಲು ಸಾಧ್ಯವಿಲ್ಲದಂತಹ ಒಂದು ಅಪರೂಪದ ವ್ಯಕ್ತಿತ್ವ ಫಾದರ್ ಇಲಿಯಾಸ್ ಡಿಸೋಜ. ಹೆಚ್ಚು ಮಾತನಾಡಿದೆ, ನಾನು ನನ್ನ ಕರ್ತವ್ಯಕ್ಕೆ ಹೋಗ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದು ಫಾದರ್ ಇಲಿಯಾಸ್ ಡಿಸೋಜ ನಿಮಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದರ ಹಾಗೆಯೇ ಕಾರ್ಯಕ್ರಮದ ಸಂಚಾಲಕರು ನಮ್ಮ ಆತ್ಮೀಯರೂ ಆದಂತಹ ಶಾಫಿ ಬಾಬುಕಟ್ಟೆ ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದರ ಹಾಗೆಯೇ ಅತ್ಯುತ್ತಮ ಭಾಷಣಗಾರರು, ಬರಹಗಾರರು, ನಮ್ಮ ಆತ್ಮೀಯರು, ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದ ಕಾನೂನು ಸಲಹೆಗಾರರು ಆದಂತಹ ಆರ್.ಕೆ. ಮದನಿ ಅಂಬೆಬಲ ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದರ ಹಾಗೆ 300 ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅಬ್ದುಲ್ ರಹಮಾನ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಬಳಗ ಎಲ್ಲ ಕಾರ್ಯಕರ್ತರಿಗೆ ಒಂದೇ ವಾಕ್ಯದಲ್ಲಿ ಹಾಗೂ ಇಲ್ಲಿ ನಡೆದಿರುವಂತಹ ಸಮಾಜವನ್ನು ತಿದ್ದಿ ಮಕ್ಕಳನ್ನು ತಿದ್ದಿ ಸಮಾಜಕ್ಕೆ ಅರ್ಪಿಸುವಂತಹ ಗುರು ವೃಂದದವರಿದ್ದಾರೆ. ನಿಮಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಸದಸ್ಯರು ಇಬ್ರಾಹಿಂ ಕೊಣಾಜೆ, ಮನ್ಸೂರ್ ಹಳೇಕಲ, ಸಲೀಂ, ಅಶ್ರಫ್, ಜಬ್ಬಾರ್ ಇಂಚತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.